ಆವರಣದ ಇಂಟರ್ಲಾಕ್ ಉದ್ಘಾಟನೆ, ಕುಡಿಯುವ ನೀರಿನ ಉದ್ಘಾಟನೆ ಮತ್ತು ಸಮವಸ್ತ್ರ ವಿತರಣೆ ನಮ್ಮೆಲ್ಲರ ಆತ್ಮೀಯರಾದಂತಹ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಅವರ ಮಾರ್ಗದರ್ಶನದಂತೆ ಸದಾಶಿವರಾಜರು ನಮ್ಮ ಶಾಲೆಗಳಿಗೆ ನೀಡುವಂತ ಈ ಒಂದು ಮಹತ್ತರವಾದಂತ ಕೊಡುಗೆಗಳನ್ನ ಉದ್ಘಾಟನೆ ಮಾಡುವಂತ ವ್ಯವಸ್ಥೆ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಇಂತಿಯಾಜರವರು, ಅದೇ ರೀತಿಯಲ್ಲಿ ಹಾಸನ ಮಾಲೀಕರಾದ ಮುನಿಯರವರು, ನನ್ನ ಆತ್ಮೀಯ ವಿದ್ಯಾರ್ಥಿಯಾದಂತಹ ಇಂತಿಯಾಜ್ ಅವರು ಇದ್ದಾರೆ. إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد. بسم الله الرحمن الرحيم. قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. الحمد لله رب العالمين حمدا يوافي نعمه ويكافئ مزيدا. اللهم صل على سيدنا محمد وعلى آل سيدنا محمد. اللهم أوصل وبلغ مثل ما قرأناه من القرآن العظيم إلى حضرة النبي المصطفى محمد صلى الله عليه وسلم وإلى حضرات سائر الأنبياء والأولياء والعلماء والشهداء والصديقين والصالحين. اللهم بحقهم الجاهل. اللهم بارك لنا في اجتماعنا هذا بركة تامة كما باركت على عبادك الصالحين. اللهم ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم وتب علينا إنك أنت التواب الرحيم. آمين برحمتك يا أرحم الراحمين. ರೂಪಾಯಿಗಳು ವ್ಯಯ ಮಾಡಿಕೊಂಡು ನಮ್ಮ ಶಾಲಾಭಿವೃದ್ಧಿ ಸಮಿತಿ ದಾನಿಗಳ ಸಹಕಾರದಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಸಮವಸ್ತ್ರವನ್ನು ನೀಡುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಸರ್ಕಾರಿ ಶಾಲೆಗೆ ಸರ್ಕಾರ ಎಲ್ಲವನ್ನೂ ಕೊಡುತ್ತದೆ, ಆದರೆ ಅನುದಾನಿತ ಶಾಲೆಗೆ ಅದು ಕನ್ನಡ ಮಾಧ್ಯಮದಲ್ಲಿ ಯಾವುದೂ ಇಲ್ಲ ಎಂಬಂತ ಒಂದು ಕೊರಗನ್ನ ನೀಗಿಸುವ ನಿಟ್ಟಿನಲ್ಲಿ ನಮ್ಮ ಶಾಲಾಭಿವೃದ್ಧಿ ಸಮಿತಿಯು ನಮ್ಮ ವಿದ್ಯಾರ್ಥಿಗಳು ಇಂಗ್ಲಿಷ್ ಮೀಡಿಯಂ ಶಾಲೆ ವಿದ್ಯಾರ್ಥಿಗಳಾಗಿ ಕಾರ್ಯನಿರ್ವಹಿಸಬೇಕು ಅಂತೇಳಿ ವ್ಯವಸ್ಥೆ ಮಾಡಿದ್ದಾರೆ. ಇದೆಲ್ಲದಕ್ಕೂ ಸ್ಫೂರ್ತಿ ನಮ್ಮೆಲ್ಲರ ಆತ್ಮೀಯರಾದಂತ ಸ್ಪೀಕರ್ ಅವರು ಯಾವಾಗಲೂ ಹೇಳುವುದೇನಂತ ಹೇಳಿದ್ರೆ, ಒಬ್ಬನು ಬಡವನಾಗಿ ಹುಟ್ಟಬಹುದು, ಆದ್ರೆ ಅವನು ಬಡವನಾಗಿ ಸಾಯ್ಬೇಕು ಅಂತೇಳಿಲ್ಲ ಅಂತೇಳಿ. ಬಡವನಾಗಿ ಹುಟ್ಟಬಹುದು, ಬಡವನಾಗಿ ಸಾಯ್ಬೇಕು ಅಂತೇಳಿಲ್ಲ ಅಂತೇಳಿ. ಕನ್ನಡ ಮಾಧ್ಯಮ ಶಾಲೆಗಳಿಗೆ ನಾವು ಬರಬಹುದು, ಆದ್ರೆ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಏನನ್ನು ಮಾಡ್ತಾರೆ ಅದನ್ನು ಮಾಡಬಾರ್ದು ಅಂತೇಳಿ ಏನಿಲ್ಲ, ಎಲ್ಲವನ್ನು ಮಾಡಬಹುದು ಎಂಬುದಕ್ಕೆ ನನಗೆ ಸ್ಫೂರ್ತಿ ಯುಟಿ ಖಾದರ್ ಅವರು. ಈ ಕಾರ್ಯಕ್ರಮ ಕಳೆದ 24ನೇ ತಾರೀಕಿಗೆ ನಾವು ಮಾಡಬೇಕಿತ್ತು. ನನ್ನಲ್ಲಿ ಕೇಳಿದರು, ನಾನು ಬೇಡ ನೀವು ಮಾಡಿ ಮುಗಿಸಿ ಅಂತ. ಇಲ್ಲ, ನಿಮ್ಮ ದಿವ್ಯ ಹಸ್ತದಿಂದ ನಾವು ಕೊಡ್ಬೇಕು. ಯಾಕೆ ನಾವು ಅದನ್ನು ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಇವತ್ತು ಶಾಲೆಗಳಲ್ಲಿ ನಮಗೆ ಬಹಳಷ್ಟು ಆದರ್ಶ ಪುರುಷರನ್ನೆಲ್ಲ ನಾವು ನೋಡ್ತೇವೆ. ಆದರೆ ಎಲ್ಲ ಆದರ್ಶ ಪುರುಷರನ್ನು ನಾವು ನೋಡುವಂತ ಸಮಯದಲ್ಲಿ ಜೀವಂತವಾಗಿ ನಮ್ಮ ಎದುರಿಗೆ ಒಬ್ಬ ಆದರ್ಶ ಪುರುಷನಾಗಿ ತಾಳ್ಮೆಯ ಸಂಕೇತವಾಗಿ, ಉದಾಹರಣೆಗೆ ವಿದ್ಯಾರ್ಥಿಗಳಿಗೆ ತಾಳ್ಮೆಯನ್ನು ಕಲಿಸಿಕೊಡುವುದಿದ್ದರೆ ನಾವು ಯುಟಿ ಖಾದರ್ ಅವರನ್ನು ಎದುರಿನಲ್ಲಿ ನಿಲ್ಲಿಸಬಹುದು. ಅವರ ತಾಳ್ಮೆಯನ್ನು ನಾವು ನೋಡಿದಾಗ ಖಂಡಿತವಾಗಿಯೂ ಸಮಾಜದಲ್ಲಿ ಪ್ರತಿಯೊಬ್ಬ ಯಾವನೇ ಆಗಲಿ
ಎಂಥ ವ್ಯಕ್ತಿಯಾದರೂ ತಾಳ್ಮೆಯನ್ನು ಅವನ ಜೀವನದಲ್ಲಿ ಅಳವಡಿಸಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ನನ್ನ ವಿದ್ಯಾರ್ಥಿಗಳಿಗೆ ನೀವು ಸ್ಫೂರ್ತಿಯಾಗಬೇಕು, ನೀವು ಬರಬೇಕು ಅಂತ ಕೇಳಿಕೊಂಡದಕ್ಕೆ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಬಹುಶಃ ಅವರ ಕಾರ್ಯದ ನಿಮಿತ್ತ ಇದಕ್ಕೆ ಯಾವುದಕ್ಕೆ ವಿದೇಶದಲ್ಲಿದ್ರು. ಯಾಕಂದ್ರೆ ಅವರಲ್ಲಿ ನಾವು ಯಾವಾಗಲೂ ತಮಾಷೆ ಮಾಡುವಾಗ ನಾವು ವ್ಯವಸ್ಥೆ ಮಾಡ್ತೇವೆ. ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಎಷ್ಟು ವಿದೇಶ ಪ್ರವಾಸ ಮಾಡಿದ್ದಾರೆ, ಅದರ ಜಾಸ್ತಿಯಾಗಿ ವಿದೇಶ ಪ್ರವಾಸ ಮಾಡಿದಂತ ಒಬ್ಬ ವ್ಯಕ್ತಿ ಕರ್ನಾಟಕದಲ್ಲಿ, ಅದರಲ್ಲಿ ಉಳ್ಳಾಲದಲ್ಲಿದ್ದಾರೆ ಅಂತ ಹೇಳಿದ್ರೆ ಅದು UT ಖಾದರ್ ಮಾತ್ರ ಒಬ್ಬರೇ. ಅವರ ಇದ್ರು ಈ ಕಾರ್ಯಕ್ರಮಕ್ಕೆ ಬೆಳಿಗ್ಗೆನೆ ಬರುತ್ತೇನೆ ಅಂತೇಳಿ ನನ್ನ ಮಿತ್ರ. ಯಾಕಂದ್ರೆ ಒಂದು ಗಾದೆ ಇದೆ ಕನ್ನಡದಲ್ಲಿ, ಒಂದು ಗಾದೆ, ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬರು ಸ್ತ್ರೀ ಇದ್ದಾರೆ ಅಂತ, ಅದು ನಾವು ಕಂಡುಕೊಂಡಿದ್ದೇವೆ. ತಾಳ್ಮೆಯ ಎರಡನೇ ವ್ಯಕ್ತಿ ಅಂತ ಹೇಳಿದ್ರೆ ಖಾದರ್ ಅವರ ಪತ್ನಿ. ಅವರ ತಾಳ್ಮೆಯನ್ನು ನಾವು ಮೆಚ್ಚಬೇಕು, ನಾವು ನೋಡದಿದ್ದರು. ಅದರಲ್ಲಿ ಇನ್ನೊಬ್ಬ ವ್ಯಕ್ತಿ, ಇವರಿಗೆ ಇಬ್ಬರಿದ್ದಾರೆ. ಇವರ ಯಶಸ್ವಿ ಹಿಂದೆ ಇಬ್ಬರಿದ್ದಾರೆ, ಒಂದು ಪತ್ನಿ, ಇನ್ನೊಂದು ಅವರ PA ಲಿಪ್ಸತ್. ಇವರ ಇಲ್ಲದಂತ ಇವರ ಸಮಯದಲ್ಲಿ ಇವರ ಎಲ್ಲ ಫಿಲ್ ಇನ್ ದ ಬ್ಲಾಂಕ್ಸ್ ಅನ್ನು ತುಂಬಿಸುವವರು ಅವರು. ಬೆಳಿಗ್ಗೆ 6 ಗಂಟೆಗೆ ಫೋನ್ ಮಾಡಿದ್ದಾರೆ, ಖಂಡಿತ ನಿಮ್ಮಲ್ಲಿಗೇನೆ ನಾವು ಇವತ್ತು ಬರುವುದು, ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ, ಬೇರೆ ಯಾವುದೇ ಕಾರ್ಯಕ್ರಮ ಇಲ್ಲ ಅಂತೇಳಿ. ಈ ಕಾರ್ಯಕ್ರಮದಲ್ಲಿ UT ಖಾದರ್ ಅವರು ನಮ್ಮೊಟ್ಟಿಗಿದ್ದಾರೆ. ಹೆಚ್ಚಿಗೆ ನಾನು ಏನನ್ನು ಮಾತಾಡುವುದಿಲ್ಲ, ಅವರು ಹೋಗುವವರಿದ್ದಾರೆ. ಆದರೆ ನಾವು ಮಾತನ್ನು ಹೇಳ್ಬೇಕು. ಯಾಕಂದ್ರೆ ಕರ್ನಾಟಕ ರಾಜ್ಯದ ವಿಧಾನಸಭಾ ವ್ಯವಸ್ಥೆಯನ್ನು ನಾವು ನೋಡ್ಬೋದು. ನಮ್ಮನ್ನು ಯಾವಾಗಲೂ ಕರೀತಾರೆ, ಎಲ್ಲ ನಾವು ಮಾಧ್ಯಮಗಳಲ್ಲಿ ನೋಡ್ತಾರೆ. ಎಷ್ಟೋ ಬುದ್ಧಿವಂತರೆಲ್ಲ ಬಂದಿರಬಹುದು, ದೊಡ್ಡ ದೊಡ್ಡ ಜನಗಳು ಬಂದಿರಬಹುದು. ಈ ಎಲ್ಲವನ್ನು ಮಾಡಿದ್ದಾರೆ. ಯಾಕಂದ್ರೆ ಹುಲಿಯ ಹೊಟ್ಟೆಯಲ್ಲಿ ಯಾವಾಗಲೂ ಹುಲಿಯೇ ಹುಟ್ಟುವುದು, ಇಲಿ ಹುಟ್ಟುವುದಿಲ್ಲ ಎಂಬುದನ್ನ ಸಾರ್ಥಕಪಡಿಸಿ ಕರ್ನಾಟಕ ರಾಜ್ಯದ ವಿಧಾನಸಭಾ ಅಧ್ಯಕ್ಷರಾದಂಥ UT ಖಾದರ್ ಅವರು ಇವತ್ತು ವಿಧಾನಸಭೆಗೆ ಒಂದು ಉತ್ತಮವಾದಂಥ ಮೆರುಗನ್ನು ನೀಡಿದ್ದಾರೆ. ಅಲ್ಲಿರುವಂಥ ಎಲ್ಲ ವ್ಯವಸ್ಥೆಗಳನ್ನು ಮೊನ್ನೆ ಯಾರ ಒಂದು ಇವರು TV ಅವರಲ್ಲಿ ಕ್ವಶನ್ ಮಾಡ್ತಾರೆ, ಈ ಎಲ್ಲ ಕೆತ್ತನೆಗಳು ಇಲ್ಲಿಗೆ ಮಾಡಿದಂಥ ಬಾಗಿಲಿನ ಕೆತ್ತನೆ ಉಂಟಲ್ಲ, ಈ ಕೆತ್ತನೆಗಳೆಲ್ಲ ನಿಮಗೆ ಯಾರು ಹೇಳಿಕೊಟ್ಟದ್ದು? ಅವರು ಹೇಳಿದ ಒಂದೇ ಮಾತು, ಇದು ನನ್ನ ಐಡಿಯಾ ಅಂತ. ಹಣ ಮಾತ್ರ ಸರ್ಕಾರದ್ದು, ಐಡಿಯಾ ನನ್ನದು ಅಂತ. ಆ ರೀತಿಯಾದಂಥ ಒಂದು ಸ್ವಂತ ಮನೆಗೆ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇದು UT ಖಾದರ್ ಅವರಿಗೆ ಹೆಮ್ಮೆ ಅಲ್ಲ, ಇದು ಇಡೀ ನಮ್ಮ ಸಮುದಾಯಕ್ಕೆ ಹೆಮ್ಮೆ, ಇದು ಉಳ್ಳಾಲ ವಿಧಾನಸಭಾ ಕ್ಷೇತ್ರಕ್ಕೆ ಹೆಮ್ಮೆ ಆಗಿರ್ತದೆ. ಇಷ್ಟು ಮಂದಿ ಬಂದವರಲ್ಲಿದ್ದಾರೆ, ದೊಡ್ಡ ದೊಡ್ಡ ಜನರನ್ನು ನಾವು ನೋಡಿದ್ದೇವೆ. ಆದರೆ ನಮ್ಮೊಳಗಿನ ನಮ್ಮವರಾಗಿರುವಂಥ UT ಖಾದರ್ ಅವರು ಇವತ್ತು ವಿಧಾನಸಭಾ ಅಧ್ಯಕ್ಷರಾಗಿ ಅವರು 5 ವರ್ಷ ಕಳೆದರು. ವಿಧಾನಸಭೆ ಅಥವಾ ವಿಧಾನಸಭೆಯ ಬಿಲ್ಡಿಂಗ್, ವಿಧಾನಸೌಧ ಎಲ್ಲಿಯವರೆಗೆ ಅಲ್ಲಿ ಇರ್ತದೆ ಅಲ್ಲಿಯವರೆಗೆ ಅವರ ಹೆಸರು ಅಲ್ಲಿ ಕೆತ್ತನೆಯಲ್ಲಿ ರಾಜಾರೋಷವಾಗಿ ಇರುತ್ತದೆ. ಇದು ನಮ್ಮೆಲ್ಲರಿಗೂ ಹೆಮ್ಮೆ. ಈ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಮಾತಾಡದೆ, ಕರುಣಾಮಯನಾದ ಅಲ್ಲಾಹನು ಅವರಿಗೆ ದೀರ್ಘ ಆಯುಷ್ಯ ಕೊಡ್ಲಿ, ಉತ್ತಮವಾದಂಥ ಆರೋಗ್ಯ ಕೊಡ್ಲಿ, ನಮ್ಮಂತಹ ಶಾಲೆಗಳನ್ನ ಉತ್ತಮಪಡಿಸುವಂತ ವ್ಯವಸ್ಥೆಯನ್ನು ಅಲ್ಲಾಹನು ಅವರ ಮನಸ್ಸಿಗೆ ಹಾಕಿಕೊಡ್ಲಿ ಅಂತೇಳಿ ನಾನು ಅಲ್ಲಾಹನೊಟ್ಟಿಗೆ ಪ್ರಾರ್ಥಿಸುತ್ತಾ ಅವರಲ್ಲಿ ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ. ಏನಂದ್ರೆ ನಮ್ಮ ಶಾಲೆಗೆ ಮೊನ್ನೆ ಆಚೆ ಬದಿಯದ್ದು ಸ್ಲ್ಯಾಬ್ ಹಾಕಲಿಕ್ಕೆ 10 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಸದಾಶಿವರವರಿಗೆ ಮಾರ್ಗದರ್ಶನ ನೀಡಿ ಸುಂದರವಾದಂತಹ ಒಂದು ಇಂಟರ್ಲಾಕ್ ಅಳವಡಿಸಿಕೊಟ್ಟಿದ್ದಾರೆ, ನೀರಿನ ಟ್ಯಾಂಕ್ ಅಳವಡಿಸಿಕೊಟ್ಟಿದ್ದಾರೆ. ಇದೆಲ್ಲವನ್ನು ಬಹಳಷ್ಟು ಮೆಟ್ಟಿ ನಿಂತು ಕಾಂಟ್ರಾಕ್ಟರ್ದಂತ ರಶೀದ್ ರವರು ಅದನ್ನು ಮಾಡಿದ್ದಾರೆ. ಹಣ ಸಿಗುತ್ತೋ ಸಿಗುವುದಿಲ್ವೋ ಗೊತ್ತಿಲ್ಲ, ವರ್ಕ್ ವಾರ್ಡ್ ಸಿಕ್ಕಿದೋ ಸಿಗಿದಿಲ್ವೋ ಗೊತ್ತಿಲ್ಲ. ಆದರೂ ಅವ್ರು ಏನ್ ಮಾಡಿದ್ದಾರೆ ಅಂತ ಅದನ್ನು ಮಾಡಿದ್ದಾರೆ. ಅವರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಆತ್ಮೀಯರಾದ ಸ್ಪೀಕರ್ ಅವರಲ್ಲಿ ಒಂದು ವಿನಂತಿಸುವುದೆಂದರೆ, ನಿಮ್ಮ ಕ್ಷೇತ್ರಗಳಲ್ಲಿ ಕನ್ನಡ ಮಾಧ್ಯಮ ಶಾಲೆಯು ಕೆಲವು ಮಾದರಿ ಶಾಲೆಗಳನ್ನು ಮಾಡ್ಲಿಕ್ಕಿದೆ ಸರ್. ಅದು ಸರ್ಕಾರಿ ಶಾಲೆ ಮಾತ್ರ. ನಮ್ಮಲ್ಲಿ 100% ಸರ್ಕಾರಿ ಶಾಲೆಯಾಗೇ ಇರುವುದು. ಇವರನ್ನೆಲ್ಲ ನಾವು ಕರೆದು ಕುಳಿಸಿದ್ದೇನೆಂದ್ರೆ ಇವರೆಲ್ಲ ನಮ್ಮ ಬೆನ್ನೆಲುಬುಗಳು, ನಮಗೆ ಶಾಲೆಗಾಗಿ ಏನನ್ನಾದರೂ ಮಾಡಿಕೊಡ್ತಾರೆ. ನಿಮ್ಮಲ್ಲಿ ಒಂದು ವಿನಂತಿಸುವುದು ಏನಂತ ಹೇಳಿದ್ರೆ, ನಮ್ಮ ಶಾಲೆಯಲ್ಲಿ ಸಾಧಾರಣ 82ನೇ ಇಸವಿಯಲ್ಲಿ ಪ್ರಾರಂಭವಾಗಿದೆ, 91ನೇ ಇಸವಿಯಲ್ಲಿ ಇಷ್ಟು ಸುಂದರವಾದಂಥ ಬಿಲ್ಡಿಂಗ್ ಆಗಿದೆ. ಆದರೂ ತರಗತಿ ನಡೆಸಲಿಕ್ಕೆ ಬಹಳ ಕಷ್ಟ ಇದೆ. ಯಾಕಂದ್ರೆ ಪ್ರತಿ ಸಲದಲ್ಲಿ ನಾವು ಅದನ್ನು ಮಾಡ್ತಾ ಅಲ್ಲಲ್ಲಿ ಹೊಂಡಗಳು ಗುಂಡಿಗಳು ಹೀಗೆ ಇದೆ. ಆದ್ದರಿಂದ ನಿಮ್ಮಲ್ಲಿ ಆ ವ್ಯವಸ್ಥೆ ಇದೆ. ಕನ್ನಡ ಮಾಧ್ಯಮ ಶಾಲೆಗಾಗಿ ಎಷ್ಟೋ ಕೋಟಿ ರೂಪಾಯಿಗಳನ್ನ ನಿಮ್ಮ ಕ್ಷೇತ್ರದಲ್ಲಿ ನೀವು ಸೀಮಿತವಾಗಿ ಇಟ್ಕೊಂಡಿದ್ದೀರಿ. ಇದರಿಂದ ನಮ್ಮ ಶಾಲೆಯ ತರಗತಿಯ ಕೊಠಡಿಗಳಿಗೆ ನೆಲಕ್ಕೆ ಒಂದು ಟೈಲ್ಸ್ ಹಾಕಿ ಕೊಡುವಂತ ವ್ಯವಸ್ಥೆ ನೀವು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ನಾನು ಕಳಕಳಿಯಿಂದ ವಿನಂತಿಸ್ತೇನೆ. ನೆಲಕ್ಕೆ ಒಂದು ಟೈಲ್ಸ್ ಹಾಕಿ ಕೊಟ್ಟಾಗ ನಮ್ಮ ಮಕ್ಕಳು ಸಂತೋಷದಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಕೆಲಸ ಮಾಡ್ತಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಮೊನ್ನೆ 10 ಬೆಂಚು 10 ಡೆಸ್ಕ್ ಕೊಟ್ಟರು. 80,000 ರೂಪಾಯಿ ಇದಕ್ಕೆ ನಾವೊಂದು ಮ್ಯಾಚಿಂಗ್ ಗ್ರಾಂಟ್ ಮಾಡಿ 17,000 ರೂಪಾಯಿ ಕೊಟ್ಟೆವು. 80,000 ರೂಪಾಯಿ ಹಾಗೆ ಯಾರಿಂದೆಲ್ಲ ಕೊಡ್ತಾರೆ. ಲಾಸ್ಟ್ ಟೈಮ್ ನೀವೇ ಕೊಡಿಸಿದ್ದೀರಿ ನಮಗೆ ಇದರಿಂದ, ಇನ್ಫೋಸಿಸ್ನಿಂದ. ಆದರೆ ಈ ಒಂದು 10 ತರಗತಿಗಳಿಗೆ ಒಂದು ಟೈಲ್ಸ್ ಹಾಕಿ ಕೊಳ್ಳುವಂತ ಒಂದು ಕೆಲಸವನ್ನು ನೀವು ಮಾಡಬೇಕು. ರಶೀದ್ ರವರಿದ್ದಾರೆ, ಅವರಿಗೆ ನೀವು ಹೇಳಿದಾಗ ಅವರು ನಾಳೆನೇ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ನೀವು ಯಾವಾಗಲಾದರೂ ಅವರಿಗೆ ಹಣ ಕೊಟ್ಟರು ಸಾಕಾಗ್ತದೆ. ಆದ್ದರಿಂದ ಆ ಒಂದು ವ್ಯವಸ್ಥೆಯನ್ನು ನೀವು ಮಾಡಬೇಕು ಅಂತ ಕೇಳಿಕೊಂಡು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸ್ತೇನೆ ಸರ್. ಅವರು ಇವತ್ತು
ಅವರು ಇವತ್ತು ನಮ್ಮಲ್ಲಿಗೆ ಬಂದಿದ್ದಾರೆ. ಎಲ್ಲಿಂದ ಬಂದಿದ್ದಾರೆ ಅಂದರೆ ನಮಗೆ ಫ್ಲೈಟಿಗೆ ಇದಕ್ಕೆ ಏರ್ಪೋರ್ಟಿಗೆ ಹೋಗ್ಲಿಕ್ಕೆ ಆಗಲಿಲ್ಲ, ನಾವು ಹೋಗ್ಬೇಕಿತ್ತು. ಯಾಕಂದ್ರೆ ನಮಗೆ ಹೆಮ್ಮೆ, ನಮ್ಮ ವಿಧಾನಸಭಾ ಅಧ್ಯಕ್ಷರು ನಮ್ಮ ಕ್ಷೇತ್ರದ ಪ್ರತಿನಿಧಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಮೆರಿಕಕ್ಕೆ ಹೋಗಿ ಬಂದಿದ್ದಾರೆ, ಅವರು ಸ್ವೀಕಾರ ಮಾಡಬೇಕಿತ್ತು, ಅಲ್ಲಿಗೆ ಆಗ್ಲಿಲ್ಲ. ಆದ್ದರಿಂದ ಅವರನ್ನು ಉಲಾಲ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಹಳೆಕೋಟೆ ಶಾಲೆ ವಿದ್ಯಾರ್ಥಿಗಳು ಮತ್ತು ಮಕ್ಕಳ ಪರವಾಗಿ ಅವರಿಗೊಂದು ಶಾಲನ್ನು ಹಾಕಿಸಿ ಅಮೆರಿಕದಿಂದ ಬಂದದಕ್ಕಾಗಿ ಅವರನ್ನು ಸ್ವಾಗತಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತೇನೆ. ಹಾಗೇನೆ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಲಿಕ್ಕಿದ್ದಾರೆ ನಮ್ಮ ಉಳ್ಳಾಲ ಕೇಂದ್ರ ಜುಮ್ಮಾ ಮಸೀದಿಯ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರು. ಅದೇ ರೀತಿಯಲ್ಲಿ ಅಧ್ಯಕ್ಷರಾದಂಥ ಕೆಲವೇ ಸಮಯದಲ್ಲಿ ನಮ್ಮ ಎಲ್ಲ ಶಾಲೆಯ ವ್ಯವಸ್ಥೆಗಳೊಟ್ಟಿಗೆ ಸ್ಪಂದಿಸ್ತಾ ಇರುವುದು ಶಿಕ್ಷಣದ ಅಭಿಮಾನಿ, ಶಿಕ್ಷಣದೊಟ್ಟಿಗೆ ಬಹಳಷ್ಟು ಪ್ರೇಮವನ್ನು ಇರುವಂತ ಹಾಜಿ ಬೀಗಿ ಹನೀಫ್ರವರು. ಅವರು ಬಂದ ನಂತರ ಅವರ ಕಾಲದಲ್ಲಿ ನಮ್ಮ ಶಾಲೆಗಳಿಗೆ ಬೇಕಾಗುವಂತ ಬೇಕು ಬೇಡಗಳನ್ನ ಕೇಳಿದ ತಕ್ಷಣ ಸ್ಪಂದಿಸುವಂತ ಒಂದು ವ್ಯಕ್ತಿ ಹಾಜಿ ಬೀಗಿ ಹನೀಫ್ರವರು. ಅವರನ್ನು ನಾನು ಹಳೆಕೋಟೆ ಶಾಲೆಯ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ಹಾಗೇನೆ ನಮ್ಮೆಲ್ಲರ ಆತ್ಮೀಯ ಮಿತ್ರ ಸದಾಶಿವರವರು, ಅವರಿಗೂ ನಮ್ಮ ಶಾಲೆಗೂ ಒಂದು ನೆಂಟು. 2007ರಲ್ಲಿ ನಮ್ಮಲ್ಲಿ ಕನ್ನಡ ಮೀಡಿಯಂ ಹೈಸ್ಕೂಲ್ ಪ್ರಾರಂಭವಾಗಿದೆ. ಆಗಲೇ ನಾನು ನಮ್ಮ ಒಂದು ಟೀಚರ್ ಅನ್ನು ಕಳಿಸಿದೆ, ನಮ್ಮ ಶಾಲೆಯ ಮಕ್ಕಳಿಗೆ ಮಾರ್ಚ್ ಫಾಸ್ಟಿಗೆ ಒಂದು ಬ್ಯಾಂಡ್ ಸೆಟ್ ಕೊಡಬೇಕು ಅಂತ. ಯಾರಲ್ಲಿ ಕೇಳಲಿಲ್ಲ, ಪರಿಚಯ ಇಲ್ಲ. 2007ರಲ್ಲಿ ಕೊಟ್ಟಿದ್ದಾರೆ. ಅದರ ನಂತರ ನಿಕಟವಾದಂತಹ ಸಂಪರ್ಕ. ಕಳೆದ ಸಲ ನಮ್ಮಲ್ಲಿಗೆ ಬಂದಂತ ಸಮಯದಲ್ಲಿ ಹೇಳಿದೆ, ಸರ್ ನೀವು ಇದು ಮಾಡಿಕೊಡ್ಬೇಕು ಅಂತ. ನನಗೆ ಒಳ್ಳೆಯದಾದಂಥ ಐಡಿಯಾವನ್ನು ಹೇಳಿಕೊಟ್ರು. ಅದು ಮಾಡಬೇಕು ಅಂತ ಹೇಳಿದ್ರೆ ಇಂಟರ್ಲಾಕ್ ಆಗುವಂತ ಪ್ರೊವಿಷನ್ ನಮ್ಮಲ್ಲಿಲ್ಲ, ಅದು ಪಾರ್ಕ್ ಬೇಕು, ಗಿಡಗಳು ಬೇಕು ಅಂತ ನಾನು ಹೇಳಿದೆ. ನಮ್ಮಲ್ಲಿ ಎಲ್ಲಿಯೂ ಇಲ್ಲದಂತ ಗಿಡಗಳು ನಮ್ಮಲ್ಲಿದೆ. ನಮ್ಮಲ್ಲಿ ಮರಗಳನ್ನು ಕಡಿಲಿಕ್ಕೆ ಹೇಳ್ತಾರೆ. ನಮ್ಮ ಶಾಲಾಭಿವೃದ್ಧಿ ಸಮಿತಿಯವರನ್ನು ಜೋರು ಮಾಡುದು ಮರ ಕಡಿಯಿರಿ ಅಂತ. ಆದರೆ ಮರ ಕಡಿದರೆ ಅದು ಸಿಗುವುದಿಲ್ಲ. ಇವತ್ತು ಸಿಕ್ಕಿದಂತ 5 ಲಕ್ಷ ರೂಪಾಯಿಗಳು ಮರ ಕಡಿದರೆ ಸಿಗುವುದಿಲ್ಲ, ಗಿಡ ನೆಡದಿದ್ದರೆ ಸಿಗುವುದಿಲ್ಲ. ಅದಕ್ಕೆ ನಾನು ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದಕ್ಕೆ ಮಾಡಿದ್ದಾರೆ. 5 ಲಕ್ಷ ರೂಪಾಯಿಗಳನ್ನು ಸ್ಯಾಂಕ್ಷನ್ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಆದರೆ ಅದು ಸಾಕೋಗುದಿಲ್ಲ ಅಂತ ಹೇಳುದು ನಮ್ಮ ಕಾಂಟ್ರಾಕ್ಟರ್ ಅವರ ಒಂದು ವ್ಯವಸ್ಥೆ. ಇವತ್ತು ಬೆಳಿಗ್ಗೆ ನಾನು ಆ ಕಾಂಟ್ರಾಕ್ಟರ್ ಅವರ ಕೆಲಸ ಪೂರ್ತಿ ಮಾಡಲಿಲ್ಲ ಅಂತೇಳಿ ಅವರಲ್ಲಿ ಜೋರಾಗಿ ಮಾತಾಡಿದೆ ಹೊರಡುವ ಮೊದಲು, ಸೇರೆ ನಮ್ಮ ಕೆಲಸ ಆಗಲಿಲ್ಲ ಅಂತ ನಾನು ಹೇಳಿದ್ದೇನೆ ಅವರಲ್ಲಿ. ಅದಕ್ಕೆ ಹೀಗೆ ಮಾಡಿ ನಾನು ಬೇರೆ ಯಾವುದಾದ್ರಿಂದಲೂ ಅದಕ್ಕೆ ವ್ಯವಸ್ಥೆ ಮಾಡಿ ಕೊಡ್ತೇನೆ, ಯಾಕಂದ್ರೆ ಹೆಡ್ ಕೊಡ್ಲಿಕ್ಕೆ ಆಗುದಿಲ್ಲ, ಬೇರೆಯಿಂದ ನಾನು ವ್ಯವಸ್ಥೆ ಮಾಡಿ ಕೊಡ್ತೇನೆ ಅಂತೇಳಿ ಖಂಡಿತವಾಗಿಯೂ ಅದನ್ನು ರಶೀದರವರಿಗೂ ಕೊಡ್ತಾರೆ. ರಶೀದರವರು ಅದರ ಉಳಿದ ಎಲ್ಲ ಕೆಲಸವನ್ನು ಮಾಡಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ನಾನು ಕೇಳಿಕೊಳ್ತಾ, ಸದಾಶಿವರವರು ಅವರಿಗೆ ದೇವರು ಒಳ್ಳೆ ಆರೋಗ್ಯ ಕೊಡಲಿ, ಜಾತಿ ಮತ ಭೇದವಿಲ್ಲದೆ ಎಲ್ಲ ಕಡೆಗಳಲ್ಲೂ ಅವರು ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತ ಮಾಡ್ತಾ ಇದ್ದೀನಿ ಸರ್. ನಮ್ಮ ಚಾರಿಟೇಬಲ್ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿಗಳಾದ ಇಮ್ತಿಯಾಜ್ರವರು, ಅವರು ಬಹಳಷ್ಟು ದೂರದೃಷ್ಟಿ ಇಟ್ಕೊಂಡು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಕಾರ್ಯದರ್ಶಿಯಾಗಿದ್ದಾರೆ. ನಮ್ಮಲ್ಲಿ ಒಂದು ಗಾದೆ ಇದೆ, ಬಡತನದಲ್ಲಿ ನಮಗಿಂತ ಕೆಳಗಿನವರನ್ನು ನೋಡಬೇಕಂತೆ. ಬಡತನದಲ್ಲಿ ನನಗಿಂತ ನಾನು 3 ಹೊತ್ತು ಊಟ ಮಾಡ್ತೇನೆ, 2 ಹೊತ್ತೇ ಮಾಡುವವನಿದ್ದಾನಲ್ಲ ಅಂತೇಳಿ ನಮಗಿಂತ ಕೆಳಗಿನವರನ್ನು ನೋಡಬೇಕಂತೆ. ಅಭಿವೃದ್ಧಿಯಲ್ಲಿ ಮೇಲಿನವರನ್ನು ನೋಡಬೇಕಂತೆ. ಆ ಒಂದು ಉದ್ದೇಶವನ್ನು ಇಟ್ಕೊಂಡವರು ಇಮ್ತಿಯಾಜ್ರವರು. ನಮ್ಮ ಶಾಲೆಗಳಾಗಿ ಉಳಿಯಬಾರದು, ಇವತ್ತು ಮಂಗಳೂರಿನಲ್ಲಿ ತಲೆ ಇರುವಂತಹ ದೊಡ್ಡ ದೊಡ್ಡ ಶಾಲೆಗಳಾಗಿ ನಮ್ಮ ಶಾಲೆಗಳು ಮಾರ್ಪಡಬೇಕು ಎಂಬಂತ ಆಸಕ್ತಿಯೊಂದಿಗೆ ಚಾರಿಟೇಬಲ್ ಟ್ರಸ್ಟ್ನ ಕಾರ್ಯದರ್ಶಿಯಾಗಿದ್ದಾರೆ. ನಮ್ಮ ಎಲ್ಲ ಕೆಲಸಗಳಲ್ಲಿ ಸ್ಪಂದಿಸ್ತಾ ಇದ್ದಾರೆ. ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ನನಗೆ ಒಂದು ಹೆಮ್ಮೆ, ನನ್ನ ವಿದ್ಯಾರ್ಥಿ ಇಮ್ತಿಯಾಜ್ ನನಗೆ ಒಂದು ಧೈರ್ಯ, ಏನಿದ್ದರೂ ಸರ್ ನೀವು ಮುಂದೆ ಹೋಗಿ ಅಂತ ನನ್ನನ್ನು ಮುಂದೆ ದೂಡ್ತಾ ಇದ್ದಾನೆ. ನನಗೆ ಬೆಳಿಗ್ಗೆ ಬರುವಾಗಲೇ ಹೇಳಿದ್ದೇನೆ, ಸರ್ ನನ್ನ ಬಗ್ಗೆ ಸ್ಟೇಜಲ್ಲಿ ಏನು ಹೇಳ್ಬಾರ್ದು ಅಂತ. ಆದರೆ ಲೋಕಾನುಗ್ರಹಿ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಏನು ಹೇಳಿದ್ದಾರೆ, ಬಲೈ ಕೊಟ್ಟದ್ದನ್ನು ಎಲಗೈಗೆ ಹೇಳ್ಬಾರ್ದು. ಆದರೆ ಅದು ಇನ್ನೊಬ್ಬರಿಗೆ ಪ್ರೇರಣೆ ಆಗುವುದಿದ್ರೆ, ಆ ಕೊಡುವುದು ಇನ್ನೊಬ್ಬರಿಗೆ ಪ್ರೇರಣೆ ಆಗುವುದಿದ್ರೆ ನೀವು ಹೇಳಲೇಬೇಕು ಅಂತ. ಅವರು ಕೊಟ್ಟದ್ದನ್ನು ನೋಡಿ ಇನ್ನೊಬ್ಬರು ಕೊಡ್ತಾರೆ ಅಂತ ಹೇಳಿ ಅದನ್ನು ಹೇಳಬೇಕು ಅಂತ. ಅದನ್ನು ನಾನು ಹೇಳಲಿಕ್ಕೆ ಹೋಗುದಿಲ್ಲ. ಪ್ರತಿ ವರ್ಷ ನನ್ನ ವಿದ್ಯಾರ್ಥಿಗಳಿಗೆ ಯೂನಿಫಾರ್ಮಿಗೆ ಬೇರೆ ಕೊಡ್ತಾರೆ, ಯೂನಿಫಾರ್ಮ್ ಹೊಲಿಸಲಿಕ್ಕೆ ಬೇರೆ ಕೊಡ್ತಾರೆ. ಅದೇ ರೀತಿಯಲ್ಲಿ ಮೊನ್ನೆ ರಂಜಾನ್ನಲ್ಲಿ ಬಂದರು, ಅವರು ಉಪವಾಸ ಇತ್ತು, ನನ್ನ ಟಾಯ್ಲೆಟ್ ನೋಡಿದರು, ಸರ್ ಇದು ನಾನು ಚೇಂಜ್ ಮಾಡಿಸ್ಕೊಡ್ತೇನೆ ಅಂತ. ಅದೇ ರೀತಿಯಲ್ಲಿ ನಮ್ಮ ಈ ಎಲ್ಲ ಕಂಪೌಂಡ್ ಹಾಲ್ ಇತ್ಯಾದಿಗಳಿಗೆ ಒಂದು ಪೈಂಟು ನಮ್ಮ ವ್ಯವಸ್ಥೆಯಿಂದ ನಾನು ಮಾಡಿಕೊಡ್ತೇನೆ ಸರ್ ಅಂತ ಹೇಳಿದ. ಇವತ್ತು ಕೇಳಿದೆ, ಅದು ನಾನು ಹೇಳಿದ್ದೇನೆ ಅಂತ ಹೇಳಿದ. ನಾನು ಇನ್ನೂ ಅವನ ಬಗ್ಗೆ ಜಾಸ್ತಿ ಏನು ಹೇಳಿದ್ರು ಮತ್ತೆ ನಾನು ಹೇಳಿದೆ ನಾನು ಬರುವುದಿಲ್ಲ ಅಂತ ಹೇಳಿ. ಅದಕ್ಕೆ ನಾನು ಹೇಳಲಿಕ್ಕೆ ಹೋಗುದಿಲ್ಲ. ಅಲ್ಲಾಹನು ಅವನಿಗೆ ದೀರ್ಘ ಆಯುಷ್ಯ ಕೊಡಲಿ, ಉತ್ತಮ ಆರೋಗ್ಯ ಕೊಡಲಿ, ಅವನ ಸಂಪತ್ತನ್ನು ಅಲ್ಲಾಹ್ ವೃದ್ಧಿಸಲಿ. ವೇದಿಕೆಯಲ್ಲಿರುವಂತಹ ಗಣ್ಯರಲ್ಲಿ ನಾನು ಹೇಳ್ತೇನೆ, ಅವನನ್ನ ಕನ್ನಡ ಮಾಧ್ಯಮದಲ್ಲಿ ಕಲಿತವ ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಇವತ್ತೊಂದು ಇಂಟರ್ನ್ಯಾಷನಲ್ ಫಿಗರ್ ಆಗಿ ಮಿಂಚುತ್ತಾ ಇದ್ದೇನೆ. ಅವನಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನೀವೆಲ್ಲರೂ ಮಂಗಳೂರಿಗೆ ಹೋಗುವಾಗ ನೋಡುದು, ಜಪ್ಪಿನ ಮುಗುರಿನಲ್ಲಿ ದೊಡ್ಡದಾದಂಥ ಒಂದು ಟೈಲ್ಸ್ ಫ್ಯಾಕ್ಟರಿ ಇದೆ, ಮಾಸ್ಟೂನ್ ಅಂತೇಳಿ. ಅದರ ಆತ್ಮೀಯ ನನ್ನ ಮಿತ್ರ ಈ ವರ್ಷ ಸಿಕ್ಕಿದ್ರು. ಕಳೆದ ವರ್ಷ ತಾಲೂಕು ಮಟ್ಟದ ಸ್ಪೋರ್ಟ್ಸ್ ಮಾಡುವಾಗ ಕೆಲವು ಸಲ ನಾನು ಹೋಗಿದ್ದೇನೆ. ಅದಕ್ಕೆ ಬೇರೆ ಒಂದು ಮಿಡ್ಲ್ ಮ್ಯಾನ್ ಇದ್ರು, ಆದ್ರೆ ಅವರು ನನಗೆ ಸಿಗಲಿಲ್ಲ. ಈ ವರ್ಷ ಏನು ಮಾಡಿದ್ದೇವೆ, ಸಿಕ್ಕಿಬಿಟ್ಟಿದ್ದಾರೆ. ಅವರು ನಾವು ಬಿಡಲಿಲ್ಲ, ನಮ್ಮ ಯೂನಿಫಾರ್ಮಿಗೆ ನೀವು ಮಾಡಬೇಕು ಅಂತ. ಅಷ್ಟು ಮಾತ್ರ ಅಲ್ಲ, ಬೆಳಿಗ್ಗೆ ಬಂದಾಗ ಅವರಿಗೆ ಮತ್ತು ನನಗೆ ಒಂದು ಕರಾರಾಗಿದೆ, ಇನ್ನು ಪ್ರತಿ ವರ್ಷ ನಮ್ಮ ಶಾಲೆಯ ಕಾರ್ಯಕ್ರಮದಲ್ಲಿ ವರ್ಷದಲ್ಲಿ ಒಂದು ನೀವು ಬರಬೇಕು, ನಮ್ಮ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಯೂನಿಫಾರ್ಮಿಗೆ ನೀವೇನಾದರೂ ಕೊಡಬೇಕು ಅಂತ. ಅವರು ಖಂಡಿತವಾಗಿ ಒಪ್ಪಿಕೊಂಡಿದ್ದಾರೆ. ಈಗಲೇ ಇವರು ಅಲ್ತಾಫಾಗ ಬಂದು ಹೇಳಿದರು,
ಯಾಕಂದ್ರೆ ಟೈಲ್ಸ್ ಹಾಕ್ಬೇಕಿದ್ರೆ ಬೇರೆಯವರಿಗೆ ಹೇಳೋದು ಬೇಡ, ಮುನೀರ್ ಅವರಿದ್ದಾರೆ ಅಂತೇಳಿ ಕ್ಲಾಸುಗಳಲ್ಲಿ ಟೈಲ್ಸ್ ಹಾಕುವಂತ ವ್ಯವಸ್ಥೆಗೆ ಅವರಿಗೆ ಅವನು ದೀರ್ಘ ಆಯುಷ್ಯ ಕೊಡಲಿ, ಅವರ ಎಲ್ಲ ವ್ಯಾಪಾರಗಳಲ್ಲಿ ರಹಮತನ್ನು ನೀಡಲಿ ಅಂತೇಳಿ ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೇನೆ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ನನಗೆ ಸ್ಫೂರ್ತಿ ಇಬ್ಬರು, ಈ ಶಾಲೆಯಲ್ಲಿ ನಾವು ಯೂನಿಫಾರ್ಮ್ ಕೊಡಲಿಕ್ಕೆ ಸ್ಫೂರ್ತಿ ಇಬ್ಬರು. ಇಸ್ಮಾಯಿಲ್ ಆಜಬರ್ ಅವರನ್ನ ಅಲ್ಲಿ ಸಂಚಾಲಕರು ಮಾಡಿದರು. ಇಸ್ಮಾಯಿಲ್ ಆಜಬ ಸಂಚಾಲಕ, ಆಜಿ ಮೊಹಮ್ಮದ್ ಜಮಾತಿನ ಕಾರ್ಯದರ್ಶಿ. ಇಬ್ಬರು ನನ್ನ ಸ್ಟೇಜಿಗೆ ನನ್ನ ವೇದಿಕೆ ಆಫೀಸಿಗೆ ಬಂದು ಹೇಳಿದರು, ಮಾಸ್ಟರ್ ಯಾವಾಗಲೂ ನೀವು ಭಿಕ್ಷೆ ಬೇಡಬೇಡಿ, ಇನ್ನು ಪ್ರತಿ ವರ್ಷ ನಾವು 10 ಮಕ್ಕಳಿಗೆಲ್ಲ ನಮ್ಮಲ್ಲಿರುವಂಥ 425 ಮಂದಿ ಮಕ್ಕಳಿಗೂ ನಾನು ನಮ್ಮ ಸ್ಪೀಕರ್ ಹತ್ರ ಹೇಳುದು, ಸರಿ ನಮ್ಮ ಕನ್ನಡ ಮಾಧ್ಯಮ ಶಾಲೆಯಲ್ಲಿ 425 ಮಕ್ಕಳಿದ್ದಾರೆ, ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿಯಿಂದ ಬಸ್ಸು ಕೊಟ್ಟಿದ್ದಾರೆ, ಮಕ್ಕಳನ್ನು ಕರ್ಕೊಂಡು ಬರಲಿಕ್ಕೆ ಬಸ್ಸು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಫ್ರೀ ಉಚಿತವಾಗಿ ಕೊಡುವಂಥದ್ದು. ಟೀಚರ್ಸ್ನವರು ಸಾಧಾರಣ 2 ಲಕ್ಷಕ್ಕಿಂತಲೂ ಅಧಿಕ ಟೀಚರ್ಸ್ನವರಿಗೆ ಸಂಬಳ ಪ್ರತಿ ತಿಂಗಳು ಕೊಡ್ತಾರೆ. ಶಾಲಾ ಮೇಂಟೆನೆನ್ಸ್ಗೆ 25,000 ರೂಪಾಯಿ ಕೊಡ್ತಾರೆ. ಇದು ಕನ್ನಡ ಮಾಧ್ಯಮ. ನಮ್ಮಲ್ಲಿಂದ 5 ಪೈಸೆ ಆಚೆ ಹೋಗ್ಲಿಕ್ಕಿಲ್ಲ, ಅಲ್ಲಿಂದ ಬರುವುದು ಮಾತ್ರ, ಇಲ್ಲಿಂದ 5 ಪೈಸೆ ಹೋಗ್ಲಿಕ್ಕಿಲ್ಲ. ಆದರೆ ಕಾರ್ಯದರ್ಶಿ ಆದಂಥ ಹಾಜಿಮತ್ ಅವರು ಬಂದು ಹೇಳಿದರು, ಸರ್ ಈಗ ನೀವು ಇನ್ನೂ 10 ಮಕ್ಕಳಿಗೆ ಕೊಡುವುದು ಬೇಡ, ಎಲ್ಲ ಮಕ್ಕಳಿಗೂ ಕೊಡುವ ಅಂತ. ಕಳೆದ 5 ವರ್ಷಗಳಿಂದ ಹಾಜಿ ಮೊಹಮ್ಮದ್ ತಾಹರ್ ಅವರ ನೇತೃತ್ವ, ಇಸ್ಮಾಯಿಲ್ ಆಜಬರ್ ಅವರ ನೇತೃತ್ವದಲ್ಲಿ 2 ಜೊತೆ ಯೂನಿಫಾರ್ಮ್ ನಾವು ಕೊಡ್ತಾ ಇದ್ದೇವೆ. ಅದರಲ್ಲಿ ಒಂದನ್ನು ನಾವು ಸ್ಟಿಚ್ ಮಾಡಿಸ್ತೇವೆ, ಇನ್ನೊಂದಕ್ಕೆ ಅವರ ಪೇರೆಂಟೇ ಕೊಡುವಂಥದ್ದು. ಯಾಕಂದರೆ ಪೇರೆಂಟ್ಸ್ ಅವರು ಕೊಟ್ಟಾಗ ಮಾತ್ರ ಅದಕ್ಕೆ ಪ್ರೀತಿ ಇರ್ತದೆ ಎಂಬಂಥ ದೃಷ್ಟಿಯಿಂದ ಆ ನಿಟ್ಟಿನಲ್ಲಿ ಹಾಜಿ ಮೊಹಮ್ಮದ್ ತಾಹರ್ ಅವರು ನಮ್ಮೊಟ್ಟಿಗೆ ನಮ್ಮ ಶಾಲೆಯ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಹಕಾರವನ್ನು ನೀಡ್ತಾರೆ. ಅವರಿಗೂ ನಾನು ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಅವರಿಗೆ ಅಲ್ಲಾಹನ ಉತ್ತಮ ಆರೋಗ್ಯವನ್ನು ಕೊಡಲಿ ಅಂತಲೇ ನೀವೆಲ್ಲರೂ ಪ್ರಾರ್ಥಿಸಬೇಕು. ಹಾಗೆಯೇ ನಮ್ಮ ಸಂಚಾಲಕರಾದಂಥ ಇಸ್ಮಾಯಿಲ್ ಆಜಬರು ನಮ್ಮ ಎಲ್ಲ ಕೆಲಸ ಕಾರ್ಯಗಳು ನೀನು ಇಡೀ ದಿವಸ ನಮ್ಮಲ್ಲಿದ್ದು ಅವರಿಂದ ಆಗದಂಥ ಕೆಲವು ಕೆಲಸಗಳನ್ನು ನಮ್ಮಲ್ಲಿ ಮಾಡಲಿಕ್ಕೆ ಅಧ್ಯಕ್ಷರು ಹೋದಾಗ ಹೇಳೋದು ಸಂಚಾಲಕರ ಹತ್ರ ಹೇಳಿ ಅಂತ. ಅವರು ಅವರ ಸಹೋದರ ಎಲ್ಲ ಸೇರಿ ಇಲ್ಲಿರುವಂಥ ಬಿಲ್ಡಿಂಗಿನ ಕೆಲವು ಕಾರ್ಯಗಳನ್ನು ಮಾಡುವಲ್ಲಿ ಅವರು ಸಹಕಾರ ಆಗ್ತಾರೆ. ವಿದ್ಯಾರ್ಥಿಗಳ ಸಮವಸ್ತ್ರದಲ್ಲಿಯೂ ಅವರು ಬಹುಪಾಲು ಅವರೇ ಕೊಡುವಂಥ ವ್ಯವಸ್ಥೆಯಲ್ಲಿ ಸಹಕಾರಿಯಾಗಿದ್ದಾರೆ. ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಇನ್ನು ಅಲ್ತಾಫರ್ ಅವರಿದ್ದಾರೆ, ತೋಹರ್ ಅವರಿದ್ದಾರೆ, ನಮ್ಮ ಜಿಮ್ಮಿನ ಮಾಲಕರು. ಅವರು ನಾನು ಕೆಲವು ವರ್ಷಗಳಿಂದ ಇಲ್ಲಿಗೆ ಬರಬೇಕು ಅಂತಲೇ ಕರೀತಾ ಇದ್ದೇನೆ, ಬರಲಿಲ್ಲ. ನಾನು ಬೆಳಿಗ್ಗೆ ಇವರಿಗೆ ಅಲ್ತಾಫರ್ ಅವರಿಗೆ ಬಯದ್ದೆ, ಯಾಕಂದರೆ ನೀವು ಬರುವುದು ಬೇಡ ಅಂತ ಹೇಳ್ತೀರಿ ಅಂತ. ಅಲ್ಲ ಅಂತೇಳಿ ಮತ್ತೆ ಮೌಖಿಕವಾಗಿ ನಾನು ಮಾತನಾಡಿದ ನಂತರ ಬಂದರು. ತೋಹರ್ ಅವರಲ್ಲಿ ನಾನು ವಿನಂತಿಸುವುದೇನೆಂದರೆ, ನೀವು ನಮ್ಮ ಶಾಲೆಗಾಗಿ ನಮ್ಮೊಟ್ಟಿಗೆ ಇರಬೇಕು. ನಮ್ಮ ಶಾಲೆಗಾಗಿ ನಮ್ಮೊಟ್ಟಿಗೆ ನೀವು ಇದ್ದಾಗ ಖಂಡಿತವಾಗಿಯೂ ನಮ್ಮ ವಿದ್ಯಾರ್ಥಿಗಳ ಎಲ್ಲ ಕೆಲಸ ಕಾರ್ಯಗಳಿಗೆ ಸಹಕಾರಿಯಾಗ್ತದೆ ಅಂತ ಕೇಳಿಕೊಂಡು ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ತೌಹೀದ್ ಕಲ್ಲಾಪುರ ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ, ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅಫ್ರೀದ್ ಅವರು ನಮ್ಮೊಟ್ಟಿಗಿದ್ದಾರೆ, ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಲ್ಲಿ MS ಇಬ್ರಾಹಿಂ ರವರಿದ್ದಾರೆ, ಕರೀಮಾಕ್ ಇದ್ದಾರೆ, ಅವರಿಗೂ ಸ್ವಾಗತವನ್ನು ಬಯಸ್ತೇನೆ. ರಹೀಮಾಕ್ ಇದ್ದಾರೆ, ಅವರಿಗೂ. ಅದೇ ರೀತಿಯಲ್ಲಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪರವಾಗಿ ಬಂದಿದ್ದಾರೆ ಶ್ರೀ ಮೋಹನ್ ಕುಮಾರ್ ರವರು, ಅವರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ಇನ್ನು ನಮ್ಮ ಅಧ್ಯಕ್ಷರಿದ್ದಾರೆ. ಪ್ರತಿ ವರ್ಷದಲ್ಲಿ ನಾವು 15,000 ರೂಪಾಯಿಗಳು ಸರ್ಕಾರಕ್ಕೆ ಕಟ್ಟಬೇಕು. ಯಾಕೆಂದರೆ ಮಾನ್ಯತೆ ನವೀಕರಣ ಮಾಡಲಿಕ್ಕೆ. ಮಾನ್ಯತೆ ನವೀಕರಣ ಮಾಡಬೇಕಿದ್ರೆ ನಮ್ಮ ಬಿಲ್ಡಿಂಗ್ ಎಲ್ಲ ಸಾಲಿಡ್ ಇದೆ. ಕಳೆದ ವರ್ಷ ನಾನೆಲ್ಲ ಟೆಸ್ಟ್ ಮಾಡಿಸಿದ್ದೇನೆ. ಇವತ್ತು ನಮಗೆ ಬೇಕಿದ್ದದ್ದು ಬೆಂಕಿ ಅನಾಹುತದಿಂದ ರಕ್ಷಣೆಯಾಗುವಂಥ ಫೈರ್ ಸೇಫ್ಟಿ ಒಂದು ಬೇಕು. ಅದಕ್ಕೆ ಸಾಧಾರಣ 2 ಲಕ್ಷ ರೂಪಾಯಿಗಳು ಬೇಕಾಗ್ತದೆ. ಮೊನ್ನೆ ಸಭೆಗೆ ಒಬ್ಬರನ್ನು ಕರೆದಿದ್ದೆ. ಅಧ್ಯಕ್ಷರು ನನಗೆ ಕೇಳ್ತಾರೆ, ನೀವೆಲ್ಲರನ್ನು ಕರೆದು ಕೂತ್ಕೊಳಿಸ್ತೀರಿ, ಮತ್ತೆ ಯಾಕೆ ಇಲ್ಲಿಗೆ ಹಣಕ್ಕೆ ಬರ್ತೀರಿ? ಆದರೆ ನಾನು ಅವರನ್ನು ಕೂತುಗೊಳಿಸಿ ಹೇಳಿದೆ, ಅವರಿಗೆ ಎಸ್ಟಿಮೇಷನ್ ಕೊಟ್ಟೆ. ಅವರು 25,000 ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ದಾರೆ, ಸಿಟಿ ಮೋಡ್ನ ನೌಫಲ್ರವರು. ಹಾಗೆಯೇ ನಾವು ಅದನ್ನು ಭರ್ತಿ ಮಾಡ್ತೇವೆ. ಉಳಿದಿದ್ದನ್ನು ನಮ್ಮ ದರ್ಗದಿಂದ ಅದಕ್ಕೆ ನೀವು ವ್ಯವಸ್ಥೆ ಮಾಡಬೇಕು ಅಂತೇಳಿ ಕೇಳಿಕೊಂಡು ವೇದಿಕೆಯಲ್ಲಿರುವಂಥ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಸ್ಪೀಕರ್ ಒಟ್ಟಿಗೆ ಬಂದಂಥ ಅವರ ಅಭಿಮಾನಿಗಳಿಗೂ, ಕೆಲವು ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಮಾಜಿ ಅಧ್ಯಕ್ಷರುಗಳು ಇದ್ದಾರೆ, ಜಾಗ ಇಲ್ಲದಕ್ಕೆ ಕೆಳಗಿದ್ದಾರೆ, ಅವರಿಗೂ, ಆರಕ್ಷಕ ಅಧಿಕಾರಿಗಳಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ಇಬ್ಬರಲ್ಲಿ ಸ್ಪೀಕರ್ ಮತ್ತು ಸದಸ್ಯರನ್ನ ಇಬ್ಬರಲ್ಲಿ ಕೇಳುವುದೇನೆಂದರೆ, ರಸೀದ್ರವರಿಗೆ ದಯವಿಟ್ಟು ಅವರಿಗೆ ಏನು ಅದನ್ನು ಫುಲ್ಫಿಲ್ ಮಾಡುವಂಥ ವ್ಯವಸ್ಥೆ ಇದೆಯೋ ಅದನ್ನು ನೀವು ಮಾಡಿಸಬೇಕು. ಅದಕ್ಕಿಂತಲೂ ಜಾಸ್ತಿ ಆದ ಕೆಲಸವನ್ನು ಶಾಲೆಯಲ್ಲಿ ನಾನು ಮಾಡಿಸಲಿಕ್ಕೆ ಅವರಿಂದ ಪ್ರಯತ್ನ ಪಡ್ತೇನೆ ಅಂತೇಳಿ ಕೇಳಿಕೊಳ್ಳುವುದರೊಂದಿಗೆ, ಇವತ್ತು ನಮಗೆ ಸುಂದರವಾದಂಥ ಈ ಒಂದು ವ್ಯವಸ್ಥೆಯಲ್ಲಿ ಮಾಡಿಕೊಟ್ಟವರು ಸದಾಶಿವಲಾಲ್ ರವರು. ಅವರಿಗೆ ಪ್ರೇರಣೆ UT ಖಾದರ್ ರವರು. ಅವ್ರು ಹೇಳಿದ್ದಾರೆ, ನಾನು ಸೇರಲ್ಲಿ ಹೇಳಿ ಮಾಡಿಸ್ತೇನೆ ಅಂತ. ನಾನು ಆವತ್ತು 4 ವರ್ಷದ ಮೊದಲು ಇಲ್ಲಿ ಒಬ್ಬರ ಹತ್ರ ಕೇಳಿದೆ. ಅವ್ರು ಹೇಳಿದರು, ಆ ಮಾರ್ಗತೆ ಎಡ್ತಂಗುಳ್ಗೇಡ ಅಂತ. ಮಾರ್ಗತೆ ಎಡ್ತಂಗುಳ್ಗೇಡ ಬೇಡ ಅಂತ ನಮ್ಮ ಕಮಿಟಿಯವರು ಹೇಳಿದ್ದಾರೆ. ಬೇರೆ ಎಲ್ಲಿಂದ ತೆಗೆದು ಹಾಕೋದು ಬೇಡ, ಮಾರ್ಗತೆ ಎಡ್ತಂಗುಳ್ಗೇಡ ಬೇಡ ಅಂತ. ನಾವು ಹೊಸದಾಗಿ ತರಬೇಕು ಅಂತ ಅದನ್ನು ನನಗೆ ಮಾಡಿಕೊಟ್ಟಿದ್ದಾರೆ ಸದಾಶಿವಲಾಲ್ ರವರು. ಅವರು ಮಾಡಿದ್ದು ಅವರ ಸ್ವಂತ ಇದರಿಂದಲ್ಲ, ನಮ್ಮ ಸ್ಪೀಕರ್ ಅವರ ಮಾರ್ಗದರ್ಶನದಿಂದ. ಆದ್ದರಿಂದ ಇವತ್ತು ಸ್ಪೀಕರ್ ರವರು ಅವರಿಗೆ ನಮ್ಮೆಲ್ಲರ ಪರವಾಗಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಪರವಾಗಿ ಒಂದು ಸನ್ಮಾನವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ ಸರ್.
ಗೌರವಿಸುವುದು ನಮ್ಮ ಕರ್ತವ್ಯ. ಅದು ಗೌರವಿಸುವುದಲ್ಲ, ನನ್ನ ಹೆಮ್ಮೆ. ನನ್ನ ವಿದ್ಯಾರ್ಥಿಯನ್ನು ನಾನು ಗೌರವಿಸುವುದು, ಕನ್ನಡ ಮಾಧ್ಯಮ ಶಾಲೆಗೆ ಕಳಿಸುವುದಿಲ್ಲ. ನೋಡಿಕೊಳ್ಳಿ, ಇಮ್ತಿಯಾಜ್ ನಮ್ಮಲ್ಲಿದ್ದಾನೆ. ಅವು ಇವತ್ತೊಂದು ಇಂಟರ್ನ್ಯಾಷನಲ್ ಫಿಗರ್ ಆಗಿ ಮಿಂಚುತ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ನನ್ನ ಆತ್ಮೀಯ ಮಿತ್ರ ಮುನೀರ್ ಮಾಸೂಮ್ ರವರಿದ್ದಾರೆ. ಅವರು ಸಹ ಈ ಕಾರ್ಯಕ್ರಮದಲ್ಲಿ ಮುಟ್ಟಿದ್ದಾರೆ. ಅವರನ್ನು ಸಹ ಗೌರವಿಸುವಂತ ಒಂದು ಕಾರ್ಯಕ್ರಮ. ಉಳ್ಳಾಲ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರು, ಉಳ್ಳಾಲ ಕೇಂದ್ರ ಜುಮಾ ಮಸೀದಿ ಅಧ್ಯಕ್ಷರಾದಂತ ಹಾಜಿ ಬಿಜಿ ಅನೀಫ್ ಅವರು ಸರ್, ಅವರು ಎಲ್ಲಿಗೂ ಕೊಡಲಿಲ್ಲ. ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಯೂನಿಫಾರ್ಮಿಗಾಗಿ ಒಂದು ಉತ್ತಮವಾದಂತ ಕೊಟ್ಟಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಮ್ಮ ಸ್ಪೀಕರ್ ಅವರು ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಇಡೀ ಟ್ರಸ್ಟಿಗೆ ನಾವು ಏನ್ ಕೇಳಿದ್ರು ಹಾಕಿದ್ದಾರೆ ಬಿಜೆಪಿ. ನಾವು ಯೂನಿಫಾರ್ಮ್ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ. ನಿಮಗೆಲ್ಲರಿಗೂ ಒಂದು ವಿಶ್ ಮಾಡ್ತಾರೆ. ಅವರು ಹೋಗುವವರಿದ್ದಾರೆ, ಯಾಕಂದ್ರೆ ಒಂದು ಯಾವುದೋ ಒಂದು ವ್ಯವಸ್ಥೆಗೆ ಹೋಗ್ಲಿಕ್ಕಿದೆ. ನಿಮ್ಮೆಲ್ಲರ ವತಿಯಿಂದ ಏರ್ಪಡಿಸಲ್ಪಟ್ಟಂತಹ ಉದ್ಘಾಟನೆ ಮತ್ತು ಸಮವಸ್ತ್ರ ವಿತರಣೆಯ 13ನೇ ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತವಂತಹ ಸಭಾ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ದರ್ಗಾ ಸಮಿತಿಯ ಅಧ್ಯಕ್ಷರಂತಹ ಜನಾಬ್ ಹಾಜಿ ಬಿಜಿ ಅನೀಫ್ರವರೇ, ವೇದಿಕೆ ಮೇಲೆ ಉಪಸ್ಥಿತರಿದ್ದು ಇವತ್ತಿನ ಸನ್ಮಾನ ಸ್ವೀಕರಿಸಿದ ಸನ್ಮಿತರಾಗಿರುವ ಶ್ರೀ ಸದಾಶಿವ ಉಲ್ಲಾಲ್ ಅವರೇ, ಇಮ್ತಿಯಾಜ್ ಅವರೇ, ಮುನೀರ್ ಅವರೇ, ಚಾರಿಟೇಬಲ್ ಟ್ರಸ್ಟ್ನ ಕಾರ್ಯದರ್ಶಿಯಾದಂಥ ಇಮ್ತಿಯಾಜ್ ಅವರೇ, ನಮ್ಮ ತಾ ಹಾಜಿರ್ ಅವರೇ, ಇಬಾಮ್ ಅಕ್ಕನ್ ಅವರೇ, ಕರೀಮಾ ಅಕ್ಕನ್ ಅವರೇ, ಮೋಹನ್ ಅವರೇ, ಅದೇ ಇಸ್ಮಾಯಿಲ್ ಹಾಜಿ ಅವರೇ, ರಹೀಮಾ ಅಕ್ಕನ್ ಅವರೇ, ಅಲ್ತಾಫ್ ಅವರೇ, ಅಫ್ರೀದ್ ಅವರೇ, ತಾಹಾಜ್ ಅವರೇ, ಅದೇ ತೌಹೀದ್ ಅವರೇ, ಇನ್ನಿತೆಲ್ಲ ನಮ್ಮ ಈ ಮುಖ್ಯ ಶಿಕ್ಷಕ ಕೆ ಮಂಜನಾಡಿ ಮತ್ತು ಇನ್ನಿತೆಲ್ಲ ನಮ್ಮ ಶಿಕ್ಷಕ ಮತ್ತು ಸಿಬ್ಬಂದಿ ವರ್ಗದವರೇ, ನಮ್ಮ ಗುತ್ತಿಗೆದಾರ ರಶೀದ್ ಅವರೇ, ಮುಂದಿರುವ ಎಲ್ಲ ಮಾಧ್ಯಮದ ಮಿತ್ರರೇ, ಪ್ರೀತಿಯ ವಿದ್ಯಾರ್ಥಿಗಳ ಹೆತ್ತವರೇ, ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಾನು ಈ ಒಂದು ಶಾಲಾ ಸಮಿತಿಯ ಅಧ್ಯಕ್ಷರನ್ನು ಮತ್ತು ಸರ್ವ ಸದಸ್ಯರನ್ನು, ದರ್ಗಾ ಸಮಿತಿ ಅಧ್ಯಕ್ಷರ ಸರ್ವ ಸದಸ್ಯರನ್ನು, ಈ ಶಾಲೆಯ ಮುಖ್ಯ ಶಿಕ್ಷಕ ಮತ್ತು ಶಿಕ್ಷಕ ವೃಂದದವರು ಮತ್ತು ಹೆತ್ತವರನ್ನು, ಊರನ್ನು ಅಭಿನಂದಿಸ್ತೇನೆ. ಯಾಕೆಂತ ಹೇಳಿದರೆ, ಒಂದು ಊರಿನವರು ಶಿಕ್ಷಣ ಕ್ಷೇತ್ರದೊಂದಿಗೆ ಊರಿನವರು ಹಾಗೂ ಇಲ್ಲಿಯ ಹಳೆ ವಿದ್ಯಾರ್ಥಿ ಸಂಘದವರು ಮತ್ತು ಸ್ಥಳೀಯ ಮಟ್ಟದ ಮುಖಂಡರು ಜೊತೆ ಸೇರಿದಾಗ ಒಂದು ಶಾಲೆಯನ್ನು ಹೇಗೆ ಅಭಿವೃದ್ಧಿಪಡಿಸಬಹುದಂತ ಹೇಳಿ ಇಡೀ ರಾಜ್ಯಕ್ಕೆ ಏನಾದೊಂದು ಸಂಕೇತ ಮತ್ತು ಸಂದೇಶ ಕೊಡುವಂಥ ಒಂದು ಶಾಲೆ ಇದ್ದರೆ ಅದು ಹಳೆಕೋಟೆ ನಮ್ಮ ಶಾಲೆ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅನುದಾನದ ಶಾಲೆಯಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ಬಹಳಷ್ಟು ಬೇರೆ ಬೇರೆ ಶಾಲೆಗಳಿದ್ದರೂ ಕೂಡ ಕನ್ನಡ ಮಾಧ್ಯಮದಲ್ಲಿ ಸುಮಾರು 500 ಮಕ್ಕಳು ಇನ್ನೂ ಕೂಡ ಕಲಿಯುತ್ತಿದ್ದರೆ, ಇಲ್ಲಿಯ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಮುಖ್ಯ ಶಿಕ್ಷಕರು, ಶಿಕ್ಷಕ ವೃಂದದವರ ಆ ವಿಶೇಷವಾದ ಶ್ರಮ ಮತ್ತು ಶಾಲಾ ಸಮಿತಿ ಅಧ್ಯಕ್ಷರೆಲ್ಲ ಪ್ರಯತ್ನ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಬಹುಶಃ ಕೆ ಮಂಜನಾಡಿ ಅವರು, ಯಾಕೆಂದರೆ ಅವರೊಂದು ಮುಖ್ಯ ಶಿಕ್ಷಕರಾದ ನಂತರ ವಿಶೇಷವಾದ ಆಸಕ್ತಿಯಿಂದ ಇವತ್ತು ಇಂತೆಲ್ಲ ಹಮ್ಮಿಕೊಂಡು ಎಲ್ಲರಿಂದ ಸಹಕಾರ ಪಡೆದುಕೊಂಡು ಬಹುಶಃ ಸದೇಶ್ ಉಲ್ಲಾಲ್ ಅವರು, ಇಮ್ತಿಯಾಜ್ ಇರಲಿ, ಮುನೀರ್ ಇರಲಿ, ಬಹುಶಃ ಎಲ್ಲರಿಂದ ದರ್ಗಾದಿಂದ ಆಗ ಅದು ತಾಜಿ ಎಲ್ಲರಿಂದ ತೆಕ್ಕೊಂಡು ಇದರ ಪರೋಕ್ಷವಾಗಿ ಮಕ್ಕಳಿಗೆ ಮತ್ತು ಈ ಶಿಕ್ಷಣ ಸಂಸ್ಥೆಗೆ ಪ್ರಯೋಜನ ಕೆಲಸ ಕೂಡ ಮಾಡ್ತಿರೋದು ಅದು ಕೆ ಮಂಜನಾಡಿ ಅವರ ವ್ಯಕ್ತಿತ್ವ ಅಂತ ಹೇಳಲಿಕ್ಕೆ ಬಯಸ್ತಿ. ಎಲ್ಲರ ಪರವಾಗಿ ನಾನು ಬಹುಶಃ ಅವರಿಗೆ ನಾವು ಸನ್ಮಾನಿಸಬೇಕಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥ ಒಂದು. ಎರಡನೇದು, ನಾನು ಬಹುಶಃ ಇವತ್ತು ಬೆಳಿಗ್ಗೆ ಬಂದು ಬೇರೆ ಬೇರೆ ಕಾರ್ಯಕ್ರಮ ಇನ್ನೂ ಕೂಡ ಹೋಗಲಿಕ್ಕಿದೆ. ಸಂಜೆ ಬೆಂಗಳೂರು ಹೋಗಬೇಕಿದೆ. ನಾಳೆ ಅಧಿವೇಶನ ಪ್ರಾರಂಭ ಆಗ್ತದೆ. ಆದರೂ ಕೂಡ ನಾನು ಯಾಕೆ ಇಲ್ಲಿ ಬರ್ತೇನೆ ಅಂತ ಹೇಳಿದರೆ, ನಾನು ಈ ಶಾಲೆಗೆ ಶಾಸಕನಾಗುವ ಮೊದಲೇ ನನ್ನನ್ನು ಪ್ರಾರಂಭ ಮಾಡಿದರೆ ಕರೀಲಿಕ್ಕೆ. ಶಾಸಕನಾಗುವ ಮೊದಲೇ ನನ್ನ 99 ಅದಕ್ಕೆ ಮುಂಚೆ ವಿದ್ಯಾರ್ಥಿ ನಾಯಕನಾಗಿಂದಲೇ ಬರುವುದು. ಅದು ತಂದೆ ಶಾಸಕನಾದ ನಂತರ ಪ್ರತಿ ವರ್ಷ ಕೂಡ ಬರುವಂಥದ್ದು. ಶಾಸಕರಾದ ನಂತರ ಇಷ್ಟು ಸಾಧಾರಣ ಒಂದು 20-25 ವರ್ಷಗಳ ಪ್ರತಿಯೊಂದು ಕಾರ್ಯಕ್ರಮ ಕೂಡ ನನಗೆ ಅಧಿಕಾರ ಇರಲಿ ಇಲ್ಲದಿದ್ದ ಸಂದರ್ಭ ಕೂಡ ಎಲ್ಲ ಹಂತದಲ್ಲಿ ಕರೆದು ಪ್ರೀತಿ ವಿಶ್ವಾಸದ ಕಾರ್ಯಕ್ರಮ ಮಾಡ್ತಿದ್ದ ಸಂದರ್ಭದಲ್ಲಿ ಈ ಸಲ ಎಷ್ಟೇ ಸಮಯದ ಅಭಾವ ಇದ್ರೂ ಕೂಡ ಒಂದು ಹೋಗ್ಬೇಕಂತ ಹೇಳಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ಪಡಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನೆಲ್ಲ ವಿದ್ಯಾರ್ಥಿಗಳ ಮತ್ತು ಹೆತ್ತವರಿಗೆ ಹೇಳೋದು ಒಂದೇ ಮಾತಲ್ಲ. ನಾನು ಹೇಳೋದು ಯಾಕೆ, ನನ್ನನ್ನು ಭಾಳಷ್ಟು ಒತ್ತಾಯಪೂರ್ವಕವಾಗಿ ಬರಲೇಬೇಕಂತ ಹೇಳಿದ್ದಾರೆ. ಯಾಕೆ, ಒಂದು ನಾನು ಶಾಸಕನಾಗಿದ್ದೇನೆ, ಇನ್ನೊಂದು ಬಹುಶಃ ನಾನು 4 ಇಲಾಖೆ ಸಚಿವನಾಗಿ ಕೆಲಸ ಮಾಡಿದವನು, ಮುಖ್ಯಮಂತ್ರಿ ಅವತ್ತು ನಾಯಕನಾಗಿದ್ದಾನು, ಉಪನಾಯಕನಾಗಿ ಸದನ ನಡೆಸಿದವನು, ಈಗ ನಾನು ವಿಧಾನಸಭೆ ಸಭಾಪತಿಗೆ ಕೂತ್ಕೊಂಡಿದ್ದೇನೆ. ಅದಕ್ಕಿಂತ ಜಾಸ್ತಿ ಹೆಚ್ಚಾಗಿ ನನ್ನನ್ನು ಯಾಕೆ ಕರೆದಿದ್ದಾರೆ?
ಅದಕ್ಕಿಂತ ಜಾಸ್ತಿ ಹೆಚ್ಚಾಗಿ ನನ್ನನ್ನು ಯಾಕೆ ಕರೆದ ಅಂತ ಹೇಳಿದರೆ 40-45 ವರ್ಷಗಳಿಗೆ ನಿಮ್ಮ ಅಷ್ಟೇ ವಯಸ್ಸಾಗಿದ್ದಾಗ ನಾನು ಕೂಡ ಸೈಂಟ್ ಜೆರೋಸಾ ಮತ್ತು ಸೈಂಟ್ ಅಲೋಷಿಯಸ್ ಶಾಲೆಯಲ್ಲಿ ನಿಮಗೆ ಮುಂದೆ ಕೂತ್ಕೊಂಡು ಬೆಂಚಿನಲ್ಲಿ ಕೂತ್ಕೊಂಡು ಬೇರೆ ಮುಖಾಂತರ ಮಾತುಗಳನ್ನು ಕೇಳ್ತಾ ಇದ್ದೆ. 40-45 ವರ್ಷಗಳ ಹಿಂದೆ ನಿಮಗೆ ಅಲ್ಲಿ ಕೂತ್ಕೊಂಡ UT ಖಾದರ್ ಇವತ್ತು ಕರ್ನಾಟಕ ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷನಾಗುವುದಾದ್ರೆ ಅದು ಅಲ್ಲಾಹ್ ತಾಲಾ ಒಂದು ದೇವರದ್ದು. UT ಖಾದರ್ಗೆ ಮಾತ್ರ ಅಲ್ಲ, ನಿಮ್ಗೆಲ್ಲರಿಗೂ ಕೂಡ ಶಕ್ತಿ ಕೊಟ್ಟಿದ್ದಾರೆ. ನೀವು ನನಗಿಂತ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ ನಾನು ಪ್ರೇರಣೆಯಾಗಿ ನಿಮ್ಮ ಮುಂದೆ ಬಂದು ನಿಲ್ಲಿಸಿದ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಇವತ್ತು ನೀವು ಅಲ್ಲಿ ಕೂತ್ಕೊಂಡು ವಿದ್ಯಾರ್ಥಿಗಳಿರಲಿ, ವಿದ್ಯಾರ್ಥಿ ಹೆತ್ತವರಿರಲಿ, ನೀವು ಅಲ್ಲಿ ನೋಡಿ ಕೂತ್ಕೊಂಡು ನಮ್ಮಲ್ಲಿ ನೋಡಿ ನೀವು ಸಂತೋಷ ಪಡೋದಲ್ಲ, ನಮಗಿಂತ ದೊಡ್ಡ ಜನವಾಗಿ ನಿಮ್ಮ ಮಕ್ಕಳನ್ನ ಹೇಗೆ ಮಾಡಬೇಕಂತ ನೀವು ಆಲೋಚನೆ ಮಾಡಬೇಕು. ನಮಗಿಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ವಿಷಯ ಛಲ ಮತ್ತು ಹಠವನ್ನು ಈ ಸಣ್ಣದಿಂದಲೇ ತಾವು ಪ್ರಾರಂಭ ಇವತ್ತು ಮಾಡಬೇಕಂತೇಳಿ ಬಹುಶಃ ನಮ್ಮೆಲ್ಲರ ಆಶೆ ಮತ್ತು ನಮ್ಮೆಲ್ಲರ ಪ್ರಾರ್ಥನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಂಗೆ ಇತಿಹಾಸ ಇದ್ದಾರೆ, ಉದಾಹರಣೆ ಇದ್ದಾರೆ, ನನಗೆ ಜಾಸ್ತಿ ಹೇಳ್ಬೇಕಂತಿಲ್ಲ. ಈ ಶಾಲೆಯಲ್ಲಿ ಕಲಿತಂಥ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಆದರೆ ನಿಮ್ಗೆಲ್ಲರಿಗೂ ಕೂಡ ಶಕ್ತಿ ಇದೆ. ಮುಂದಿನ 10-15 ವರ್ಷಗಳ ನಂತರ ನೀವು ಬರೀ ನಿಮ್ಮ ತಂದೆ ತಾಯಂದರ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, 10-15 ವರ್ಷಗಳ ನಂತರ ನಿಮ್ಮ ತಂದೆ ತಾಯಂದಿರ ಆಸ್ತಿ ಸಂಪತ್ತು ಜೊತೆಯಲ್ಲಿ ಈ ಸಮಾಜದ ಮತ್ತು ಈ ದೇಶ ಸಂಪತ್ತಾಗಿ ಮಾಡಬಾರ್ದು ಎಲ್ಲ ವ್ಯಕ್ತಿತ್ವ ನಿಮಗೆ ಬರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಎಲ್ಲ ಹೆತ್ತವರಿದ್ದೀರಿ, ನಿಮ್ಮ ಕಷ್ಟ ನೂರಾರು ಕಷ್ಟ ಇಲ್ಲ ಅಂತ ಹೇಳಲಿಕ್ಕೆ ನಾನು ಸಾಧ್ಯ ಇಲ್ಲ. ನಿಮ್ಮ ಎಲ್ಲ ಕಷ್ಟಗಳನ್ನು ಯಾವ ಸರ್ಕಾರ, ಯಾವ MLA ಕೂಡ 100ಕ್ಕೆ 100 ಯಾರಿಂದಲೂ ಕೂಡ ಬಗೆಹರಿಸಲಿಕ್ಕೆ ಸಾಧ್ಯವಿಲ್ಲ. ಸರ್ಕಾರಕ್ಕೆ ನಮಗೆಲ್ಲ ಸರ್ಕಾರದ ಯೋಜನೆ ಬಂದು ನಿಮಗೆ ಕೊಡ್ಬೋದು. ಪ್ರತಿಯೊಂದು ಮನೆಯ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡೋ ಶಕ್ತಿ ಇದ್ದರೆ ಅದು ನಿಮ್ಮ ಮಕ್ಕಳಿಗೆ ಮಾತ್ರ ಎಂದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡಿ. 10-15 ವರ್ಷಗಳಲ್ಲಿ ಇವರು ಯಾವ ಸ್ಥಾನಕ್ಕೆ ಹೋಗಿ ನಿಲ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥ ದೊಡ್ಡ ಸ್ಥಾನಕ್ಕೆ ಹೋಗಿ ನಿಂತು ನಿಮ್ಮೆಲ್ಲ ಕೂಡ ಕಷ್ಟಗಳು ದೂರ ಆಗುವಂಥ ಅವಕಾಶ ಮಾಡಿ ನಿಮಗೆ ಸ್ವಾಭಿಮಾನ ಮತ್ತು ನೆಮ್ಮದಿ ಮತ್ತು ಗೌರವ ಜೀವನ ಸಿಕ್ಕುವಂಥ ಅವಕಾಶ ಖಂಡಿತವಾಗಿ ಆಗ್ತದೆ. ಆ ಮಕ್ಕಳಲ್ಲಿ ಮಾಡ್ದಂತ ಹೇಳಿಕೊಳ್ತಾ ಮುಂದಿನ ಸಂದರ್ಭ ಇನ್ನಷ್ಟು ಮಾತಾಡೋ ಅವಕಾಶ ಕೇಳಿಕೊಳ್ತಾ ನಾನು KMK ಅವರೇ ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೇನೆ, ಈ ನಿಮ್ಮ ಮಕ್ಕಳೊಮ್ಮೆ ಅಧಿವೇಶನ ನಡೆಯೋ ಸಂದರ್ಭದಲ್ಲಿ ನೀವು ಕರ್ಕೊಂಡು ಬನ್ನಿ ಅಂತೇಳಿ. ಈ ಸಲ 11ನೇ ತಾರೀಕಿಂದ 22 ತಾರೀಕು ನಡೀತಾ ಇದೆ. ಒಮ್ಮೆ ಆದರೂ ಕೂಡ ಈ ಮಕ್ಕಳೊಮ್ಮೆ ನೀವೆಲ್ಲ ಅಲ್ಲಿಗೆ ಕರ್ಕೊಂಡು ಬಂದು ಅವರಿಗೆ ಭವಿಷ್ಯದಲ್ಲಿ ತೋರಿಸುವಂಥ ಒಂದು ವಿಶೇಷ ಅವರ ವ್ಯಕ್ತಿತ್ವ ರೂಪಿಸುವ ಎಕ್ಸ್ಪೋಜರ್ ಅವರಿಗೆ ಬೇಕು. ಈಗ ನಾವೇಕೆ ವಿದೇಶಕ್ಕೆ ಹೋಗುವಂಥದ್ದು? ಯಾಕೆ ಅಲ್ಲಿ ಹೋದಾಗ ನಮಗೆ ಬೇರೆ ದೇಶಕ್ಕಿಂತ ನಮಗೆ ಭಾರತ ದೇಶವೇ ಚೆನ್ನಾಗಿ ಕಾಣ್ತದೆ. ಅದೊಂದು ಎಕ್ಸ್ಪೋಜರ್ ಸಿಗ್ತದೆ. ಅಲ್ಟಿಮೇಟ್ ಎಷ್ಟು ದೇಶಕ್ಕೆ ನೀವು ಹೋದ್ರಿ ಅಷ್ಟು ದೇಶದ ಎಕ್ಸ್ಪೋಜರ್ ನಿಮಗೊಂದು ನಿಮ್ಮ ವ್ಯಕ್ತಿತ್ವ ರೂಪಿಸುವಂಥ ಅವಕಾಶ ಆಗ್ತದೆ. ಈ ವಯಸ್ಸಿನಲ್ಲಿ ಅವರು ಬೇರೆ ಬೇರೆ ಕಡೆಗೆ ಹೋಗುವಂಥ ಅವಕಾಶ ಆಗುವಂಥ ಆಗಬೇಕಾಗ್ತದೆ. ಅದಕ್ಕಾಗಿ ನಿಮ್ಗೆಲ್ಲರಿಗೂ ನನ್ನ ಶುಭ ಸಲ್ಲಿಸಿಕೊಂಡು ಇಲ್ಲೆಲ್ಲ ಶಿಕ್ಷಕ ವೃಂದದವರಿಗೂ, ಶಾಲಾ ಸಮಿತಿಯವರಿಗೂ, ಮ್ಯಾನೇಜ್ಮೆಂಟ್ನವರಿಗೂ, ದರ್ಗಾ ಸಮಿತಿಯವರಿಗೂ, ಊರವರಿಗೂ ಕೂಡ ನನ್ನ ಅಭಿನಂದನೆ ಶುಭ ಸಲ್ಲಿಸಿಕೊಂಡು ವಿಶೇಷವಾಗಿ ಸದಾಶಿವಲಾಲ್ ಮುಂದೆ ಬಂದು ಈ ಮಕ್ಕಳಿಗೆ ಬೇಕಾಗಿ ಮತ್ತು ಶಾಲೆಗೆ ಬೇಕಾಗಿ ಅಭಿವೃದ್ಧಿ ಕೆಲಸ ಅವ್ರು ಇಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ಕಡೆಯಲ್ಲಿ ಇವತ್ತು ಆ ಕೆಲಸ ಇವತ್ತು ಆಗ್ತಾ ಇದೆ. ಅವರು ಕೂಡ ನಾನು ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಮತ್ತೊಮ್ಮೆ ನಿಮ್ಮೆಲ್ಲ ಶುಭಾಶಯ ಸಲ್ಲಿಸಿ ನಾನು ಮಾತು ಮುಗಿಸಿದೆ. ಅಸ್ಸಲಾಂ ವಲೈಕುಂ ರಹಮತುಲ್ಲಾಹಿ ಬರ್ಕಾತುಹು. ಸಹೋದರಿಗೆ ನಮಸ್ಕಾರಗಳು. ಧನ್ಯವಾದ. ಉಳ್ಳಾಳದ MLA ಅಲ್ಲ, ನಮ್ಮ ಸ್ಪೀಕರ್ ಅಲ್ಲ, ಅದಕ್ಕಿಂತಲೂ ಮುಖ್ಯವಾಗಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸಿನ ರಾಜ್ಯ ಸಹ ಮುಖ್ಯ ಆಯುಕ್ತರಾಗಿ ಚೀಫ್ ಕಮಿಷನರ್ ಆಗಿ ಅವರನ್ನು ನೇಮಕ ಮಾಡಲಾಗಿದೆ. ಅವರಿಗೆ ಇವತ್ತು ನಮ್ಮ ಸ್ಕೌಟ್ ಭವನದಲ್ಲಿ ಹೋದಾಗ ಒಂದು ಚೇರ್ ಇದೆ, ಅವರಿಗೊಂದು ಚೇಂಬರ್ ಇದೆ. ಅದ ಕಾರಣ ಇವತ್ತು ರಾಜ್ಯಪಾಲರಿಂದ ನಮ್ಮ ಈ ಮಕ್ಕಳು ಪದಕ ಪಡೆದಿದ್ದಾರೆ. ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರಿಂದ ನಮ್ಮ ಮಕ್ಕಳು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಆ ಪ್ರಶಸ್ತಿಯನ್ನು ಇವತ್ತು ಅದನ್ನು ಇವತ್ತು ಅವರು ನೀಡಬೇಕು ಅಂತ ಕೇಳಿಕೊಳ್ತೇನೆ. ಹಿರೇಕ್ ಪಂಕ್ ಅಂತ ಹೇಳಿ ಬುಲ್ಬಲ್ನಲ್ಲಿ ಶಫೀರಾ ಅಲ್ಲ ಇಲ್ಲಿ ಬನ್ನಿ, ಖದೀಜಾ, ನಬಿ ಸುಲ್ತಾನ, ಹಾಜಿರತುಲ್ ಫಹೀಮಾ, ಫಾತಿಮಾ ದಿಬಾ, ಆಯಿಷಾ ಫಲಕ್, ಬನ್ನಿ, ಆಯಿಷತುಲ್ ಶಾಯಿಮಾ, आयशा हन्नत बीवी, मरियम साजमीन, जोया फातिन, आयशा शमीदा ಇವರು ನಮ್ಮ ಅವರಿಗೆ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಸಾಜಿದ್, ಇನ್ನೊಂದು ಸಾಜಿದ್, ಇದು ನಾವು ಕೊಟ್ಟಿದ್ದೇವೆ. ನಮ್ಮ ಉಳಿದ ದಾನಿಗಳು ಮುಂದೆ ನಾವು ಕೊಡಲಿಕ್ಕಿದ್ದೇವೆ. ಇವುಗಳು ಸರಿ, ಧನ್ಯವಾದಗಳು. ಈಗ ಮುಂದೆ ಸರ್ ಬನ್ನಿ, ಅವರು ನಮ್ಮ ಟ್ರಸ್ಟಿನ ಕಾರ್ಯದರ್ಶಿಗಳು. ಇಂತಿಯಾಜ್ ಸರ್ ಬನ್ನಿ, ಶಾಮಿಲ್
ಆಯಿಷಾ ಮನ್ನಾ. ಧನ್ಯವಾದಗಳು ಸರ್. ಮುಂದೆ ನಮ್ಮ ಮುನೀರ್ ಅವರು ಆಯಿಷಾ ರಾಫಿಯಾ 3ನೇ ಕ್ಲಾಸು. ಆಯಿಷಾ ರಾಫಿಯಾ. ಮೊಹಿದ್ದೀನ್ ರಿಹಾನ್. ಮೊಹಿದ್ದೀನ್ ರಿಹಾನ್ ಈಚೆ ಬಾ. 4ನೇ ಕ್ಲಾಸ್ ಇದ್ದು ಮೊಹಮ್ಮದ್ ಅಬೂಬಕರ್ ಜಾಬೀರ್ ಇಂತಿಯಾಜ್ರವರು, ನಮ್ಮ ಕಾರ್ಯದರ್ಶಿ ಇಂತಿಯಾಜ್ರವರು ಅವ್ರು ಕೊಡ್ತಾರೆ. ಮೊಹಮ್ಮದ್ ಅಬೂಬಕರ್ ಜಾಬೀರ್. ಇನ್ನೊಂದು ಝೊಹರಾ ಅಫ್ಸಾ. ನನ್ನ ಮಿತ್ರ, ನಮ್ಮ ಸ್ಟೂಡೆಂಟು, ನಮ್ಮ ವಿದ್ಯಾರ್ಥಿ, ನಮ್ಮೆಲ್ಲರ ಸ್ಫೂರ್ತಿ ಮೊಹಮ್ಮದ್ ಅಹದ್ ಇಬ್ರಾಹಿಂ, ಇವರಿಗೆ ಇಂತಿಯಾಜ್. ಫಾತಿಮಾ ಶಾಜ್ಮಾ. ನೆಕ್ಸ್ಟ್ 5th ಇಂದ ಮೊಹಮ್ಮದ್ ಫಾಜ್, ಇವರಿಗೆ ತೋಹಾ ಆಗಿ ಅವರು ನೀಡಬೇಕು ಎಂದು ಕೇಳಿಕೊಳ್ತೇನೆ. ಫಾತಿಮಾ ಅಲೀನಾ 6ನೇ ಕ್ಲಾಸು. ಮೊಹಮ್ಮದ್ ಅಫ್ರೋಜ್, ಇವರಿಗೆ ಮೋಹನ್ ಸರ್ ಅವರು ನೀಡಬೇಕು ಎಂದು ಕೇಳಿಕೊಳ್ತೇನೆ. ಮೊಹಮ್ಮದ್ ಅಫ್ರೋಜ್. ಆಯಿಷಾ ಶಮೀದಾ. ಸರಿ, 7ನೇ ಕ್ಲಾಸ್ ಅಬ್ದುಲ್ ಬಾಸಿತ್, ಇವರಿಗೆ ನಮ್ಮ ಸಂಚಾಲಕರು ನೀಡಬೇಕೆಂದು ಕೇಳಿಕೊಳ್ತೇನೆ. ಅಬ್ದುಲ್ ಬಾಸಿತ್. ಫಾತಿಮತ್ ಹಸ್ನಾ 8ನೇ ತರಗತಿ. ಮೊಹಮ್ಮದ್ ಆಫಿಲ್, ಇವರಿಗೆ ತೋಹಾಜಿ ಅವರು ನೀಡಬೇಕು ಎಂದು ಕೇಳಿಕೊಳ್ತೇನೆ. ಮೊಹಮ್ಮದ್ ಆಫಿಲ್. ಆಯ್ತಾ? ಅಲ್ಲ ಕೂಡಿ. ಆಯಿಷಾ ಅಪ್ನಾ. ಮೊಹಮ್ಮದ್ ಶಾಜೀನ್, ಇವರಿಗೆ ರೈಮಾಕ ನೀಡಬೇಕು ಎಂದು ಕೇಳಿಕೊಳ್ತೇನೆ. ಮೊಹಮ್ಮದ್ ಶಾಜೀನ್. ಖದೀಜಾ ರಜೀನಾ. ಮೊಹಮ್ಮದ್ ಶಾಜ್, ಇವರಿಗೆ MH ಇಬ್ರಾಹಿಂ ರವರು ನೀಡಬೇಕು ಎಂದು ಕೇಳಿಕೊಳ್ತೇನೆ. ಸರಿ, ಇನ್ನು ಸುಹಾ ಫಾತಿಮಾ, ಇವರಿಗೆ ಕರೀಂ ರವರು ನೀಡಬೇಕು ಎಂದು ಕೇಳಿಕೊಳ್ತೇನೆ. ಸುಹಾ ಫಾತಿಮಾ. ಧನ್ಯವಾದಗಳು. ಇದೀಗ ನಮ್ಮನ್ನು ಉದ್ದೇಶಿಸಿ ನಮ್ಮ ಅಧ್ಯಕ್ಷರಾದಂಥ ಹನೀಫ್ ಹಾಜಿ ಅವರು ಒಂದೆರಡು ಮಾತಾಡ್ತಾರೆ. ಯಾಕಂದ್ರೆ ಅವರು ಯಾಕೆ ಮಾತಾಡೋದು ಅಂತ ಹೇಳಿದ್ರೆ, ಅವರು ಹೆಚ್ಚಿಗೆ ನಾವು ಕರೆದರೆ ಬರುವುದಿಲ್ಲ. ಈ ಅವಕಾಶ ಸಿಕ್ಕಿದ್ದು ಇವತ್ತು, ಆದ ಕಾರಣ ಅವರು ಮಾತಾಡಬೇಕು ಅಂತ ಕೇಳಿಕೊಂಡೆ. ಕಾರ್ಯದರ್ಶಿ ಇಂತಿಯಾಜ್ರವರು, ಅದೇ ರೀತಿ ತೋಹಾಜಿರವರು, ಅದೇ ರೀತಿ ಹಳೆ ವಿದ್ಯಾರ್ಥಿ, ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ವ್ಯಾಪಾರಸ್ಥರು ಇಂತಿಯಾಜ್, ಇಸ್ಮಾಯಿಲ್, ಇಬ್ಬಾಮ್, ಕೆರಿಮಾಜಿ, ಎಲ್ಲ ವೇದಿಕೆಯ ನಾಯಕರು, ಎದುರುಗಡೆಯಲ್ಲಿರುವ ಪ್ರೀತಿಯ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕಿಯರು, ಅಲ್ಹಮ್ದುಲಿಲ್ಲಾ ಸುಮ್ಮ ಅಲ್ಹಮ್ದುಲಿಲ್ಲಾ, ತುಂಬ ಸಂತೋಷವಾಗ್ತಾ ಉಂಟು. ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ಅನುದಾನಿತ ಶಾಲೆಗಳ ಪೈಕಿ ನೋಡಿದರೆ ಈ ಹಜರತ್ ಕನ್ನಡ ಮಾಧ್ಯಮ ಶಾಲೆಯು ರಾಜ್ಯ ಸರ್ಕಾರಕ್ಕೆ ಒಂದು ಸ್ಫೂರ್ತಿದಾಯಕವಾಗಿದೆ. ಏಕೆಂದರೆ ಒಂದು ಅನುದಾನಿತ ಶಾಲೆಯನ್ನು, ಆ ಶಾಲೆ ನಡೆಸಲಿಕ್ಕೆ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ವರ್ಷಕ್ಕೆ 30 ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಉಂಟು. ಕೇವಲ ಬಿಲ್ಡಿಂಗ್ ಕಾಮಗಾರಿಗೆಲ್ಲ, ಬೇರೆ ಯಾವುದೇ ವ್ಯವಸ್ಥೆಗೆಲ್ಲ, ಶಾಲೆಯಲ್ಲಿರುವ ಅಧ್ಯಾಪಕರಿಗೆ ವೇತನ ಕೊಡಲಿಕ್ಕೆ ವರ್ಷಕ್ಕೆ 30 ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಉಂಟು. ಅಲ್ಹಮ್ದುಲಿಲ್ಲಾ, 1982ರಲ್ಲಿ ಪ್ರಾರಂಭಿಸಿದ ಈ ಸ್ಕೂಲ್ ಇಂದು 2025 45 ವರ್ಷಗಳಿಂದ ನಿರಂತರವಾಗಿ ಈ ಶಾಲೆ ಎಲ್ಲ ರೀತಿಯಲ್ಲೂ ಅಚ್ಚುಕಟ್ಟಾಗಿ, ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಉತ್ತಮವಾದ ಹೆಚ್ಚಿನ ವಿದ್ಯಾರ್ಥಿಗಳಿರುವ ಶಾಲೆಯಾಗಿದೆ. ಹಜರತ್ ಹಳೆಕೋಟೆಯಿರುವ ಕನ್ನಡ ಮಾಧ್ಯಮ ಶಾಲೆಯಾಗಿದೆ. ಅದೇ ರೀತಿ ಒಳ್ಳೆಯ ಫಲಿತಾಂಶವನ್ನು ಕೂಡ ಈ ಶಾಲೆಯು ಪಡೀತಾ ಇದೆ. ಅಲ್ಹಮ್ದುಲಿಲ್ಲಾ. ಅದೇ ರೀತಿ ಪ್ರೀತಿಯ ಮಕ್ಕಳೇ, ನಿಮಗೆಲ್ಲರಿಗೂ ನಾವು ಕನ್ನಡ ಮಾಧ್ಯಮದಲ್ಲಿ ಶಾಲೆಯಲ್ಲಿ ಕಲಿತಾ ಇದ್ದೇನೆ ಅಂಜಿಕೆ ಬೇಡ. ನಿಮ್ಮ ಎದುರುಗಡೆಯಲ್ಲಿರುವ ಸ್ಟೇಜ್ ವೇದಿಕೆಯಲ್ಲಿರುವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರ ಮಾಡಿ ಮಿಂಚಿಸುತ್ತಿರುವ ಹಳೆ ವಿದ್ಯಾರ್ಥಿ ಇದೇ ಬಿಲ್ಡಿಂಗ್ ಅಲ್ಲಿ, ಇದೇ ಶಾಲೆ ಕೊಠಡಿಯಲ್ಲಿ ಕಲಿತವರಾಗಿದ್ದಾರೆ. ನಿಮಗೆ ಎಲ್ಲರಿಗೂ ಅವರು ಸ್ಫೂರ್ತಿಯಾಗಿದ್ದಾರೆ. ಅವರನ್ನು ನೋಡಿ ನೀವು ಕಲಿಬೇಕಾಗಿದೆ.
ಅವತ್ತು ಅವ್ರು ಕಲಿಯುವಾಗ ಕೆಂಕೆ ಮಾಸ ಹೇಳ್ತಾ ಇದ್ದಾರೆ, ಈ ಬಿಲ್ಡಿಂಗ್ ಇರ್ಲಿಲ್ಲ, ಈ ಟೈಲ್ಸ್ ಇರ್ಲಿಲ್ಲ, ಯಾವುದು ಇರ್ಲಿಲ್ಲ, ಕೇವಲ ಟೆಂಟ್ ಇದ್ದದ್ದು, ಟೆಂಟ್ ಅಲ್ಲಿ ಕಲಿತ ಹುಡುಗರಾಗಿದ್ದಾರೆ. ಅಲ್ಹಮ್ದುಲಿಲ್ಲಾ, ಅವರ ವ್ಯಾಪಾರವು ಇನ್ನಷ್ಟು ಅಭಿವೃದ್ಧಿಯಾಗಲಿ. ಏಕೆಂದ್ರೆ ನಾ ಇಷ್ಟೆಲ್ಲ ಮಾತಾಡ್ತಿರೋದು ಅವರು ಕೇವಲ ಅವರ ಸ್ವಂತಕ್ಕೆ ವ್ಯಾಪಾರ ಮಾಡುವುದಲ್ಲ, ಅವರ ವ್ಯಾಪಾರದಿಂದ ಬರುವ ಲಾಭವನ್ನು ಅವರು ಸಮುದಾಯಕ್ಕೆ, ಸಮಾಜಕ್ಕೆ, ಎಲ್ಲ ಬಡ ವಿದ್ಯಾರ್ಥಿಗಳು ಕೂಡ ಅವರು ದಾನವನ್ನು ನೀಡ್ತಾ ಇದ್ದಾರೆ. ಅಲ್ಹಮ್ದುಲಿಲ್ಲಾ, ಸ್ವೀಕರಿಸಲಿ. ಇನ್ನೂ ಹೆಚ್ಚು ಅವರ ದಾನ ಕೊಡ್ಲಿಕ್ಕೆ ಅವರಿಗೆ ಅಲ್ಲಾಹ್ ತೌಫೀಕ್ ನೀಡಲಿ, ಅದನ್ನು ಅಲ್ಲಾಹ್ ಸ್ವೀಕರಿಸಲಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರೇಕ್ಷಕರೇ ಹಾಗೂ ಎಲ್ಲ ಇಲ್ಲಿರುವ ಎಲ್ಲ ಪೋಷಕರೇ, ನಿಮ್ಮಲ್ಲಿ ಇರುವುದು, ನಿಮ್ಮಲ್ಲಿ ಹೇಳಿದ್ರು ಒಂದೇ ಆಗಿದೆ, ನೀವು ಈ ಶಾಲೆಯನ್ನು ಉಳಿಸಬೇಕು. ಇದು ಈ ಅಂತ್ಯ ದಿನವರೆಗೆ ಈ ಶಾಲೆ ನಡೆಯಬೇಕು. ಆದ್ದರಿಂದ ನೀವೆಲ್ಲರೂ ಈ ಶಾಲೆಗೆ ಪ್ರಾರ್ಥನೆ ಮಾಡಿ. ಅದರೊಟ್ಟಿಗೆ ಇನ್ನೊಂದು ಮಾತು ಹೇಳೋದು, ಕರ್ನಾಟಕ ರಾಜ್ಯದ ಅನುದಾನಿತ ಶಾಲೆಯಲ್ಲಿ ಎಷ್ಟು HM ಇದ್ದಾರೆ, ಆ ಎಲ್ಲ HMಗಳಿಗಿಂತ ನಮ್ಮಲ್ಲಿರುವ HM KK ಮಂಜನಾಡಿ ಅವರು ಕೂಡ ರಾಜ್ಯಕ್ಕೆ ಒಂದು ಸ್ಫೂರ್ತಿಯಾಗಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸ್ಕೂಲಲ್ಲಿ ಅನುದಾನಿತ ಎಲ್ಲ ಶಾಲೆಗಳಲ್ಲಿ ಕೂಡ ಇದೇ ರೀತಿ HM ಇದ್ದರೆ ಎಲ್ಲ ಶಾಲೆಯು ಅಭಿವೃದ್ಧಿ ಆಗುತ್ತದೆ ಅಂತೇಳಿ ಸಂಶಯನೇ ಇಲ್ಲ. ಅದೇ ರೀತಿ ಈ ಹಲಕೋಟೆಯ ಎಲ್ಲ ಹಿರಿಯರು, ಈ ಶಾಲಾ ಅಭಿವೃದ್ಧಿಯ ಎಲ್ಲ ಸದಸ್ಯರು, ಸಂಚಾಲಕರು ಎಲ್ಲರನ್ನು ಕೂಡ ನಾನು ಒಂದೇ ಮಾತಲ್ಲಿ ಅಭಿನಂದಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ಎಲ್ಲ ಸಹೋದರರಿಗೂ ಎಲ್ಲ ಸಹೋದರನದರಿಗೂ ನಮಸ್ಕಾರಗಳು. ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ವೇದಿಕೆಯಲ್ಲಿ ತುಂಬಾ ಜನ ಇದ್ದಾರೆ ಮಾತಾಡುವವರು, ಆದರೆ ಮಾತಾಡೋದು ಬೇಡ ಅಂತ ನಾನು ಅವರಿಗೆ ಹೇಳಿ ವಿನಂತಿಸ್ತೇನೆ. ಯಾಕಂದ್ರೆ ಹಸಿವೆಯಾಗಿದೆ, ನಿಮಗೆಲ್ಲರಿಗೂ ಹಸಿವೆಯಾಗಿದೆ. ಆದ್ದರಿಂದ ಇವತ್ತು ನಮ್ಮ ವೇದಿಕೆಯಲ್ಲಿ ಇಮ್ತಿಯಾಜ್ರವರು ಇದ್ದಾರೆ, ನಮ್ಮ ಸೆಕ್ರೆಟರಿ. ಅವರು ಮಾತಾಡೋದು ಇವತ್ತು ಮಾತಾಡೋದು ಬೇಡ ಅವರು, ಯಾಕಂದ್ರೆ ನಮ್ಮಲ್ಲಿ ಯಾವಾಗಲೂ ಬಂದು ಮಾತಾಡ್ತಾರೆ. ನಮ್ಮ ರಿಸಲ್ಟ್ 82% ಇತ್ತು, ಮತ್ತೆ ನಮ್ಮಲ್ಲಿ 2 ಮಕ್ಕಳು ಪರೀಕ್ಷೆಗೆ ಕೊಟ್ಟು ಪಾಸ್ ಆಗಿದ್ದಾರೆ. ಆ ರಿಸಲ್ಟ್ ಆಗ್ಬೇಕಿದ್ರೆ ಒಂದು ಪಾತ್ರ ನಮ್ಮ ಸೆಕ್ರೆಟರಿ ಇಮ್ತಿಯಾಜ್ರವ್ರದ್ದು ಇದೆ ಅಂತ ನಾನು ಹೇಳ್ತೇನೆ. SSLC ವಿದ್ಯಾರ್ಥಿಗಳನ್ನು, ಟೀಚರ್ಸ್ನವರನ್ನು ಆಗಾಗ ಕರೆದು ಸ್ಫೂರ್ತಿ ಕೊಟ್ಟಂತ ಒಂದು ವ್ಯಕ್ತಿತ್ವ ಇಮ್ತಿಯಾಜ್ರವರು. ಯಾಕಂದ್ರೆ ನಾವು ಒಳ್ಳೆ ಕೆಲಸ ಮಾಡುವವರನ್ನು ಯಾವತ್ತೂ ಮೆಚ್ಚಬೇಕು, ಅವರನ್ನು ಹೊಗಳಬೇಕು, ಅವರನ್ನ ಸ್ಫೂರ್ತಿಯಾಗಿ ಮಾಡಿ ಮುಂದಿನ ವ್ಯವಸ್ಥೆಗೆ ಸಹಕಾರಿಯಾಗುವಂತೆ ಆಗಬೇಕು ಅಂತ ಕೇಳುವುದರೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದ, ಯಾಕಂದ್ರೆ ಟೀಚರ್ಸ್ ಸಭೆಗೆ 8 ಗಂಟೆಗೆ ಬಂದಿದ್ದಾರೆ. ಎಷ್ಟೋ ದೂರದಿಂದ, ಉಡುಪಿಯಿಂದ ಬಂದವರಿದ್ದಾರೆ, ಆನೆಕಲ್ಲಿನಿಂದ ಬಂದವರಿದ್ದಾರೆ. ಆದರೂ ಅವರೆಲ್ಲರೂ ನಮ್ಮ ಈ ಕಾರ್ಯಕ್ರಮಕ್ಕೆ, ನನ್ನ ಟೀಚರ್ಸ್ನವರನ್ನ ನಾನು ಅಧ್ಯಕ್ಷರ ಪರವಾಗಿ ಅಭಿನಂದಿಸಬೇಕು. ಯಾಕಂದ್ರೆ 8 ಗಂಟೆಯಿಂದ ನಮ್ಮ ಟೀಚರ್ಸ್ನವರು SSLC ಆದಂತ ಒಂದು ಟ್ಯೂಷನ್ ಇಲ್ಲ ನಮ್ಮ ಮಕ್ಕಳಿಗೆ ಟ್ಯೂಷನ್ ಕೊಡೋದು ನಮ್ಮ ಟೀಚರ್ಸ್ನವರು. ಅವರಿಗೆ ನಾವು ಯಾವುದೇ ರೀತಿಯಾದಂತ ಒಂದು ಹೆಚ್ಚಿನ ಹಣವನ್ನು ಕೊಡ್ಲಿಕ್ಕಿಲ್ಲ. ದರ್ಗದಿಂದ ಏನು ಪ್ರಸಾದ ಕೊಡ್ತಾರೆ ಅದನ್ನೇ ನಾನು ಕೊಡುದು. ಅವರಲ್ಲಿ ಯಾವಾಗಲೂ ಹೇಳುದು, ದರ್ಗದಿಂದ ಕೊಡುವಂತ ಹಣ ನೀವು ಸಂಬಳ ಅಂತ ನೆನೆಸ್ಕೊಳ್ಬೇಡಿ, ನೀವು ಮನಸ್ಸಿನಲ್ಲಿ ಅದನ್ನು ಪ್ರಸಾದ ಅಂತೇಳಿ ತೆಗೆದುಕೊಂಡಾಗ ನಿಮ್ಮ ಮನಸ್ಸು ಎಲ್ಲವೂ ಬೆಳಗುತ್ತೆ ಅಂತ. ಅದನ್ನು ನೀವು ಸಂಬಳ ಅಂತೇಳಿ ಯಾವತ್ತೂ ತಗೊಳ್ಳಿಕ್ಕಿಲ್ಲ ಅಂತೇಳಿ. ಸರ್ಕಾರಿ ರಜೆ ಆದರೆ ಬೇರೆ ಕಡೆಗಳಲ್ಲಿ ಏನಾದರೂ ಗುಸುಗುಸು ಇರ್ಬೋದು. ನನ್ನ ಟೀಚರ್ಸ್ನವರು ಶಾಲೆಯಲ್ಲಿ ಅವಶ್ಯಕತೆ ಉಂಟು ಅಂದ್ರೆ ಬರ್ತಾರೆ. ಮೊನ್ನೆ ಹಬ್ಬದ ದಿವಸ, ಪೆರ್ನಾಲ್ನ ದಿವಸ ನಮ್ಮಲ್ಲಿಗೆ ಬಂದಿದ್ದಾರೆ. ಆ ಹಬ್ಬ ಆಚರಿಸುವಂತ ಒಂದು ಮುಸ್ಲಿಂ ಟೀಚರ್ ಸಮೇತ ಬಂದಿದ್ದಾರೆ. ಬಂದಾಗ ಕೆಲವು ನಮ್ಮದೇ ಶಾಲೆಯವರು ಹೇಳಿದ್ದಾರೆ, ನೀವು ಬರುವುದಾ, ನೀವು ಬಂದಾಗ ನಮಗೆ ಬರುವುದು ಬೇಡವಾ, ಇನ್ನು ಕಮಿಟಿಯವರು ನಮ್ಮನ್ನು ಹೇಳುವುದಿಲ್ಲ, ನೀವು ಬಂದಿರಿ. ಆದರೂ ಬಂದಿದ್ದಾರೆ. ಅದಕ್ಕೆ ನಾನು ನನ್ನ ಟೀಚರ್ಸ್ನವರನ್ನ ನಾನು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಪರವಾಗಿ ಅಭಿನಂದಿಸ್ತೇನೆ. ನಮ್ಮ ಎಲ್ಲ ಸಮಸ್ಯೆಗಳಿಗೂ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರು ಪರಿಹಾರವನ್ನು ಸೂಚಿಸುತ್ತಾರೆ ಎಂಬಂತ ಭರವಸೆ ನನಗಿದೆ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಒಳ್ಳೆಯ ರೀತಿಯ ಮೆರುಗನ್ನು ಕೊಟ್ಟವರು ನಮ್ಮ ಅಧ್ಯಕ್ಷರಾದಂಥ BG ಹನೀಫಾಜಿ ಅವರು. ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಸರ್. ಅದೇ ರೀತಿಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ಇಮ್ತಿಯಾಜ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಅವರು ಎಲ್ಲೇ ಹೋಗ್ಲಿಕ್ಕಿದ್ದವರು ಅದನ್ನು ಬಿಟ್ಟು ಬಂದಿದ್ದಾರೆ. ಅವರಿಗೂ ನಾನು, ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನವರು, ಅವರಿಗೂ ನಾನು ಕೃತಜ್ಞತೆ ಮತ್ತು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಮುನೀರ್ ಅವರು ಹೊಸ ಪರಿಚಯ, ಆತ್ಮೀಯ ಪರಿಚಯ. ಅದು ಏನಾಗಿದೆ ಅಂತ ಹೇಳಿದ್ರೆ, ಅಲ್ಲಾಹನು ನನ್ನ ವಿದ್ಯಾರ್ಥಿಗಳಿಂದ ನಾವು ಸಾಯಂಕಾಲ ಶಾಲೆ ಬಿಡುವಾಗ ಒಂದು ಪ್ರಾರ್ಥನೆ ಇದೆ. ಆ ಪ್ರಾರ್ಥನೆ ಏನು ಅಂತ ಹೇಳಿದ್ರೆ, ಓ ದೇವರೇ, ನಮ್ಮ ಎಲ್ಲ ಪಾಠಗಳನ್ನು ನಮಗೆ ಅನುಗ್ರಹಿಸು. ನಮ್ಮ ಶಾಲೆಯ ಟೀಚರ್ಸ್ನವರನ್ನು, ನಮ್ಮ ತಂದೆ ತಾಯಿಗಳನ್ನು ನೀನು ಅನುಗ್ರಹಿಸು. ನಮ್ಮ ಶಾಲೆಗೆ ಯಾರು ದಾನಿಗಳಿದ್ದಾರೆ, ಸಹಾಯ ಮಾಡುತ್ತಾರೆ, ಅವರಿಗೆ ನೀನು ರಹಮತ್ತನ್ನು ಕೊಡು, ದೀರ್ಘ ಆಯುಷ್ಯ ಕೊಡು ಅಂತ. ಅದರಲ್ಲಿ ಮುನೀರ್ ಅವರು ಒಬ್ಬರು. ಆದ್ದರಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ನಮಗೆ ಕ್ಲಬ್ದ ಸಮಯಕ್ಕೆ ಬಂದಿದ್ದಾರೆ. ನೀವು ನಮ್ಮ ಶಾಲೆಯ ಒಬ್ಬ ಪ್ಯಾಟರ್ನ್ ಆಗಿ, ಒಬ್ಬ ಪೋಷಕರಾಗಿ ನೀವು ಇರಬೇಕು ಎಂದು ಕೇಳಿಕೊಂಡು ಅವರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಸರ್. ಹೇಳಿದಾಗೆ ನಮ್ಮ ಸಂಚಾಲಕರು ಇದ್ದಾರೆ. ಎಲ್ಲ ಸಮಯಗಳಲ್ಲೂ ನನಗೆ ಬಹಳಷ್ಟು ಖುಷಿ ಆಗ್ತಾ ಇದೆ. ಯಾಕಂದ್ರೆ ಅಧ್ಯಕ್ಷರಿಗೆ ಏನಾದರೂ ಹೇಳಿದ ಕೂಡಲೇ ಇಸ್ಮಾಯಿಲ್ ಹಾಕೊಂಡು ಚೊಲ್ಲೋರು ಅಂತ ಹೇಳ್ತಾರೆ.
ಇಸ್ಮಾಯಿಲ್ ಹಾಕರಿಸಲು ರಜಲಾಗ್ತಾರೆ ಅಂತ. ಆದ್ದರಿಂದ ಅದೊಂದು ನನಗೆ ಧೈರ್ಯ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಸಂಚಾಲಕರು ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಅವರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ನಮ್ಮ ಸಫಾಬಿ ಶರೀಸಿನ ಮಾಲಕರು, ನಮ್ಮ ಆತ್ಮೀಯರು, ಉಳ್ಳಾಲ ಕೇಂದ್ರ ಜುಮಾ ಮಸೀದಿಯ ಮಾಜಿ ಕಾರ್ಯದರ್ಶಿಗಳಾದ ತೋಹಾಜಿಯವರು ಆ ನಿಟ್ಟಿನಲ್ಲಿ ನಮ್ಮೊಟ್ಟಿಗೆ ಇಬ್ಬರು ಸೇರಿಸಿಕೊಂಡು, ಇಬ್ಬರಲ್ಲ ಮೂವರನ್ನು ನಾನು ಸೇರಿಸಲೇಬೇಕಾಗ್ತದೆ. ಇಸ್ಮಾಯಿಲ್ ಹಾಜಪ್ಪ, ತ್ವಾಹಾಜಿ, ಝೈನುದ್ದೀನ್ ಹಾಜಿ, ಈ ಮೂವರು ಒಟ್ಟಿಗೆ ಸೇರಿಕೊಂಡು ತ್ರಿಮೂರ್ತಿಗಳು ನಮ್ಮ ಶಾಲೆಗೆ ಏನಾದರೂ ಕೇಳಿದಾಗ ಕೊಡ್ತಾರೆ. ಅವರು ಝೈನಾದಿ ಅವರು ಕೇಳಿಕೊಂಡು ಆಚಾರ್ಯ ನಂಗೆ ಇದು ಬೇನಲ್ಲಿ ನೀನು ನಂದೇಲಿ ಸುಳ್ಳು ಬೇಡ, ಒಂದು ಫೋನ್ ಇಮ್ತಿಯಾಜ್ಗೆ ಹಾಕೋರು ಬಾಕಿ ಸ್ವರ ನಾನು ಮಾಡ್ತೇನೆ ಅಂತ ಹೇಳ್ತೇನೆ. ಒಂದು ನೀವು ಮಾಡಿ ಮೀಟಿಂಗಿನಲ್ಲಿ ನಾವು ಆದಾಗ ಆ ನಿಟ್ಟಿನಲ್ಲಿ ಆ 3 ಜನ ಸಹ ಎಲ್ಲ ಕಾರ್ಯಕ್ರಮಗಳಲ್ಲಿ, ಈಗ ಸ್ವಾತಂತ್ರ್ಯೋತ್ಸವ ಇರ್ಬೋದು, ಶಿಕ್ಷಕ ದಿನಾಚರಣೆ ಇರ್ಬೋದು, ಅಥವಾ ಯಾವುದೇ ಕಾರ್ಯಕ್ರಮ ನಾವು ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿ ಇದ್ದಾರೆ, ಆ ಕಾರ್ಯಕ್ರಮಗಳಿಗೆ ಅಂತೇಳಿ ಒಂದು ಪೈಸೆ ನಾವು ಟ್ರಸ್ಟಿಂದ ತಗೊಳ್ಳೋದಿಲ್ಲ, ಇವರೆಲ್ಲ ಸೇರಿಕೊಂಡು ಮಾಡ್ತಾರೆ. ನನ್ನ ಟೀಚರ್ಸ್ನವರು ಕೈಯಿಂದ ಹಾಕಿಕೊಂಡು ಆ ಕಾರ್ಯಕ್ರಮವನ್ನು ನಾವು ಪ್ರತಿ ಸಲ ಕಾರ್ಯಕ್ರಮ ಮಾಡ್ತೇವೆ. ಈ ನಿಟ್ಟಿನಲ್ಲಿ ಹಾಜಿ ಮೊಹಮ್ಮದ್ ತೋಹರ್ ಅವರನ್ನು ಸಹ ಈ ಸಂದರ್ಭದಲ್ಲಿ ಅವರಿಗೆ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇನೆ. ಸರ್, ನನ್ನ ಆತ್ಮೀಯ ಅಂದರೆ ನನ್ನ ಸ್ವಂತ ಮಕ್ಕಳಿಗಿಂತಲೂ ಜಾಸ್ತಿ ನಾನು ಪ್ರೀತಿಸುವ ಇಮ್ತಿಯಾಜ್ ಯಾವುದೇ ಸಂದರ್ಭದಲ್ಲಿ. ಯಾಕಂದ್ರೆ ಅವ ಒಂದು ಮಾತು ಕಳೆದ ಸಲ ಹೇಳಿದ, ಅದನ್ನು ನಾನು ಹೇಳಲೇಬೇಕು. ಕಳೆದ ಸಲ ಒಂದು ಟೀಚರ್ ಇದು 50,000 ರೂಪಾಯಿ ತೆಗೆದು ಇವತ್ತು ನಾವು ಕೊಡಲಿಲ್ಲ, ನಮಗೆ ಸ್ವಲ್ಪ ಹಣ ಶಾರ್ಟ್ ಆಯಿತು. ಆಗ ಅವನು ನನ್ನಲ್ಲಿ ಹೇಳಿದೆ, ಸರಿ ನೀವು ಯಾವುದು ಟೆನ್ಷನ್ ಮಾಡಬಾರ್ದು ಸರ್, ಏನು ನಿಮಗೆ ಕೊರತೆ ಆಗುತ್ತೆ ನನಗೆ ಒಂದು ಫೋನ್ ಮಾಡಬೇಕು, ನಾನು ಕೊಡ್ತೇನೆ. ಅಲ್ಲಿ ಅವರಿಗೆ 50,000 ರೂಪಾಯಿ ಕೊಡ್ತಾ ಇದ್ದವ, ಇನ್ನು ಮುಂದೆ ನಾನು 1 ಲಕ್ಷ ರೂಪಾಯಿ ಕೊಡ್ತೇನೆ ಸರ್ ಯೂನಿಫಾರ್ಮ್ಗಾಗಿ ಅಂತ ಹೇಳಿ. 1 ಲಕ್ಷ ರೂಪಾಯಿ, ಅದರಲ್ಲಿ 50,000 ರೂಪಾಯಿ ಯೂನಿಫಾರ್ಮ್ ತರಬೇಕು, 50,000 ರೂಪಾಯಿ ಸ್ಟಿಚಿಂಗ್ ಕೊಡಬೇಕು ಅಂತ ಅದು ಕಂಡೀಷನ್ ಹಾಕಿದ್ದಾನೆ. ಅದು ನನಗೆ ಧೈರ್ಯ. ಯಾರು ಕೇಳುವವರಿಲ್ಲ, ಅಂದರೆ ಅದು ಹೇಳಲೇಬೇಕಾಗ್ತದೆ ಮಕ್ಕಳು, ಅವರು ಹೇಳದಿದ್ದರೂ ನಾನು ಹೇಳಬೇಕಾಗ್ತದೆ. ಮೊನ್ನೆ ರಂಜಾನ್ನಲ್ಲಿ ಇಲ್ಲಿ ಉಪವಾಸ ಬಿಡುವಂಥ ಸಮಯದಲ್ಲಿ ಸಂಜೆ ಬಂದು ಎಲ್ಲ ನೋಡಿ ಹೇಳಿದೆ, ಸರ್ ನಾವು ಇದಕ್ಕೊಂದು ಫೈಂಟ್ ಎಲ್ಲ ಮಾಡಿಸ್ಬೇಕು ಸರ್, ಅದರ ವ್ಯವಸ್ಥೆ ನಾನು ಮಾಡ್ತೇನೆ. ಅದರ ನಂತರ ನಾನು ಹೇಳಿದೆ, ಅದು ಬೇಡ ಮಗ, ಮೊದಲು ಟಾಯ್ಲೆಟ್ ನೋಡು, ನೀರು ಹೊರಗೆ ಬರ್ತಾ ಇದೆ, ಅದನ್ನು ನಾನು ಮಾಡಿಸ್ತೇನೆ ಅಂತೇಳಿ ಒಬ್ಬ ಇಂಜಿನಿಯರನ್ನು ಕರೆದು ಎಸ್ಟಿಮೇಷನ್ ಮಾಡಿ ಅದನ್ನು ಸಹ ನನಗೆ ಈಗ ನಾನು ಬೆಳಿಗ್ಗೆ ಮಾತನಾಡಿದಾಗ ಅದನ್ನು ಮಾಡಿಸಿಕೊಡ್ತೇನೆ ಅಂತೇಳಿ ಅವನು ಹೇಳಿದ್ದಾನೆ. ಅಲ್ಲಾಹನು ಅವನಿಗೆ ರಹಮತ್ತು ಕೊಡಲಿ ಅಂತೇಳಿ ಕೇಳಿಕೊಳ್ಳುವುದರೊಂದಿಗೆ ಅವನಿಗೂ ಹೃದಯ ತುಂಬಿದಂಥ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮೊಟ್ಟಿಗೆ ಭಾಗವಹಿಸುವವರು ಮೋಹನ್ ಸರ್ ಅವರು ಯಾವತ್ತೂ ನನ್ನ ಮಾರ್ಗದರ್ಶಕರಾಗಿ ಇದ್ದುಕೊಂಡು ಅವರಿಗೂ ತುಂಬ ಹೃದಯದ ಧನ್ಯವಾದಗಳು ಸರ್. ಅದೇ ರೀತಿಯಲ್ಲಿ ಅಲ್ತಾಫ್ ಯೋಚ್ರವರು, ಅವರು ಈ ಸಲದಲ್ಲಿ ಬಹಳಷ್ಟು ಸಕ್ರಿಯವಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಿದ್ದಾರೆ. ಎಲ್ಲ ರೀತಿಯಾದಂಥ ಉತ್ತಮವಾದ ನೀವು ಮಾಡಿ, ಯಾವ ಕಾರ್ಯಕ್ರಮಗಳು ಮಾಡುವುದಿದ್ರು ಮಾಡಿ, ಅಧ್ಯಕ್ಷರ ಹತ್ರ ಕೇಳಿಕೊಂಡು ನಾವು ಮಾಡೋಣ. ಆ ರೀತಿಯಾದಂಥ ಸಲಹೆಯೊಂದಿಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಅಲ್ತಾಫ್ರವರು, ಅವರಿಗೂ ನಾನು ಹೃದಯ ಸ್ಪರ್ಶಿ ಧನ್ಯವಾದ ಹೇಳ್ತಾ ಇದ್ದೇನೆ. ನಮ್ಮ ಹಿರಿಯರು, ಸದಸ್ಯರು, ನಮ್ಮ ಪರಿಸರದವರು ಅಲ್ಲದಿದ್ದರು ಈ ಶಾಲೆಯ ಮೇಲಿನ ಅಭಿಮಾನದಿಂದ ಏನೆಲ್ಲ ಅವರಿಂದ ಸಹಾಯ ಅಗತ್ಯ ಕೊಡುವವರು ನಮ್ಮ ರಹೀಮಾಕ, ಅವರು ಎಲ್ಲ ಸಮಯದಲ್ಲಿ ಬರ್ತಾರೆ, ಅವರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ನಮ್ಮ ಹಿಂದಿನ ಸಂಚಾಲಕ MH ಇಬ್ರಾಹಿಂರವರು, ಅವರು CM ಇಬ್ರಾಹಿಂರವರಾಗಿ, ಹಾಗೆ ಮುಖ್ಯಮಂತ್ರಿ ಚಂದ್ರುವಿನಾಗೆ ಯಾವಾಗಲೂ ಸಂಚಾಲಕರು ಅಂತ ಹೇಳುವುದು, ಅವರು ಸಹ ಆ ರೀತಿಯಲ್ಲಿ ನಮ್ಮ ಶಾಲೆಯ ಎಲ್ಲ ಕೆಲಸಗಳೊಟ್ಟಿಗೂ ಅವರು ಸಹಕಾರಿಗಳಾಗಿದ್ದಾರೆ, ಅವರಿಗೂ ಧನ್ಯವಾದವನ್ನು ಹೇಳ್ತೇನೆ. ಅದೇ ರೀತಿಯಲ್ಲಿ ಕರೀಮಾಕ ಇದ್ದಾರೆ, ಅವರಿಗೂ ಸಹ ಧನ್ಯವಾದಗಳು. ನನ್ನ ಎಲ್ಲ ಸಹೋದ್ಯೋಗಿಗಳು, ಬೆಳಿಗ್ಗೆ ನೀವು ಬಂದಿದ್ದೀರಿ, ಬೆಳಿಗ್ಗೆ ಬಂದು ಬಹುಶಃ ತಿಂಡಿ ತಿನ್ನದೆ ಬಂದವರೇ ಇರುವುದು ಜಾಸ್ತಿ, ಇಲ್ಲಿವರೆಗೆ ನೀವು ಇದ್ದೀರಿ. ಎಲ್ಲ ಇವತ್ತಿನ ಕಾರ್ಯಕ್ರಮ ಏನು ಯಶಸ್ವಿಯಾಗಿದೆ ಅಂತ ನನಗೆ ಹೇಳಿದ್ದಾರೆ, ಅದು ನಾನಲ್ಲ, ನನ್ನ ಹಿಂದೆ ಇರುವಂಥ ನೀವು 15 ಮಂದಿ ನೀವೇನಿದ್ದೀರಿ, ಅವರು ಏನೆಲ್ಲ ಹೇಳಿದ್ದಾರೆ ಅದೆಲ್ಲ ಒಳ್ಳೆಯದು ನಿಮಗೆ, ಕೆಟ್ಟದ್ದು ಏನಾದರೂ ಹೇಳಿದರೆ ನನಗೆ. ಆದ್ದರಿಂದ ನಿಮಗೆಲ್ಲರಿಗೂ ನಾನು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಫೋಟೋಗ್ರಾಫರ್ ಇದ್ದಾರೆ, ಆಸಿಫ್ ಇದ್ದಾರೆ, ನಂತರ ಪುಂಡಿಕೈ ಬಂದಿದ್ರು, ಅದೇ ರೀತಿಯಲ್ಲಿ ಅನ್ಸಾರ್ ಇದ್ರು, ಇವರೆಲ್ಲರಿಗೂ ನಮ್ಮ ಶಾಲೆಯ ಪರವಾಗಿ ಹೃದಯ ತುಂಬಿದ ಧನ್ಯವಾದವನ್ನು ಹೇಳಿಕೊಂಡು ಕಾರ್ಯಕ್ರಮವನ್ನು ಮುಗಿಸ್ತೇವೆ.